जय गौर भक्त वृंदा। जय जय श्री चैतन्य जय नित्यानंद जय जय द्वैत चंद्र जय जय गौर भक्त वृंद। जय जय श्री चैतन्य जय नित्यानंद जय द्वैत चंद्र जय गौर भक्त वृंदा। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। जय जय श्री चैतन्य जय नित्यानंद जय द्वैत चंद्र जय गौर भक्त वृंदा। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। जय जय श्री चैतन्य जय नित्यानंद जय द्वैत चंद्र जय गौर भक्त वृंदा। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। जय जय श्री चैतन्य जय नित्यानंद जय द्वैत चंद्र जय गौर भक्त वृंद। जय जय श्री चैतन्य जय नित्यानंद जय द्वैत चंद्र जय गौर भक्त वृंद. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಓದ್ತಾ ಇರೋದು ಆದಿಲೀಲಾ, ಚೈತನ್ಯ ಚರಿತಾಮೃತ ಆದಿಲೀಲಾ 4ನೇ ಅಧ್ಯಾಯ 69ನೇ ಶ್ಲೋಕದಿಂದ ನಾವು ಇವತ್ತು ಮುಂದುವರಿಸೋಣ. ಹರೇ ಕೃಷ್ಣ. ಯಾರಿಗೆಲ್ಲ ಓದ್ಲಿಕ್ಕೆ ಇಚ್ಛೆ ಉಂಟು ಅವರು ಹ್ಯಾಂಡ್ ರೈಸ್ ಮಾಡಿ, ಅದನ್ನ ನಾನು ಕರೀತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ನಂಗೆ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಕ್ ಗೊತ್ತಾಗಲ್ಲ, ಹಂಗೆ ನೀವ್ ಹೇಳ್ದಾಗ ಓದ್ತೀನಿ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ತುಂಬಾ ದಿವಸ ಆಯ್ತು ನಿಮ್ ದರ್ಶನ ಆಗಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹರೇ ಕೃಷ್ಣ. ಶ್ಲೋಕ 69. ಮಹಾಭಾವ ಸ್ವರೂಪ ಶ್ರೀ ರಾಧಾ ಠಾಕುರಾಣಿ ಸರ್ವಗುಣ ಖನಿ ಕೃಷ್ಣ ಕಾಂತಾ ಶಿರೋಮಣಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಇದೆ ಕೆಳಗಿಂದ, ಅದು ಎರಡು ಓದ್ಬೇಕಾ ಮಾತಾಜಿ? ಓದಿ ಮಾತಾಜಿ. ಮಹಾಭಾವ ಸ್ವರೂಪ ಶ್ರೀ ರಾಧಾ ಠಾಕುರಾಣಿ ಸರ್ವಗುಣ ಕನಿ ಕೃಷ್ಣ ಕಾಂತ ಶಿರೋಮಣಿ. ಮಹಾಭಾವದ ರೂಪವು ಶ್ರೀ ರಾಧಾ ಠಾಕುರಾಣಿ ಶ್ರೀಮತಿ ರಾಧಾರಾಣಿಯು ಸರ್ವಗುಣ ಎಲ್ಲ ಸದ್ಗುಣಗಳ ಪೈಕಿ ಗಣಿ ಕೃಷ್ಣಕಾಂತ ಭಗವಾನ್ ಶ್ರೀಕೃಷ್ಣನ ಪ್ರೇಯಸಿಯರು. ಶಿರೋಮಣಿ. ಅನುವಾದ ಓದೋಣ ಮಾತಾಜಿ. ಭಾವಾರ್ಥ ಓದಿ ಮಾತಾಜಿ. ಶ್ರೀ ರಾಧಾ ಠಾಕುರಾಣಿಯ ಮಹಾಭಾವದ ಸಾಕಾರ ಮೂರ್ತಿ. ಆಕೆಯು ಸರ್ವ ಸದ್ಗುಣಗಳ ಗಣಿ ಹಾಗೂ ಕೃಷ್ಣನ ಮನೋಹರ ಸಂಗಾತಿಗಳಲ್ಲೇ ಮುಕುಟಪ್ರಾಯಳು. ಭಾವಾರ್ಥ: ಹಾದಿನಿ ಶಕ್ತಿಯ ಅಮಿಶ್ರಿತ ಕಾರ್ಯವು ವ್ರಜದ ಅಪ್ಸರೆಯರು ಹಾಗೂ ಶ್ರೀಮತಿ ರಾಧಾರಾಣಿಯ ವಿನಿಮಯ ವ್ಯಾಪಾರದಲ್ಲಿ ಪ್ರದರ್ಶನಕ್ಕೆ ಬರುತ್ತದೆ. ಈ ವಿನಿಮಯ ಕ್ರಿಯೆಗೆ ಸಂಬಂಧಿಸಿದಂತೆ ಅಪ್ರಾಪಂಚಿಕರ ಗುಂಪಿನವರಲ್ಲಿ ಶ್ರೀಮತಿ ರಾಧಾರಾಣಿಯೇ ಅತ್ಯಂತ ಪ್ರಮುಖ ಭಾಗಿದಾರಳು. ದೈವ ಪ್ರೇಮವು ಹಾದಿನಿ ಶಕ್ತಿಯ ಸಾರ ಹಾಗೂ ಭಾವ ಅಥವಾ ಲೋಕೋತ್ತರ ಭಾವನೆ. ಈ ಭಾವದ ಶಿಖರಪ್ರಾಯವಾದ ಸ್ಥಿತಿಯನ್ನು ಮಹಾಭಾವ ಎಂದು ಕರೆಯುತ್ತಾರೆ. ಮಹಾಭಾವ ಸಾಕಾರ ಮೂರ್ತಿಯಾಗಿದ್ದಾಳೆ. ಆದ್ದರಿಂದ ಆಕೆಯು ದೈವ ಪ್ರೇಮದ ಅತ್ಯುನ್ನತ ತತ್ವ ಹಾಗೂ ಶ್ರೀಕೃಷ್ಣನ ಪರಮ ಪ್ರೇಮದ ಆರಾಧ್ಯ ಮೂರ್ತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನಿನ್ನೆ ನಾವು ಏನು ತಿಳ್ಕೊಂಡ್ವಿ, ಕೃಷ್ಣನಲ್ಲಿ
3 ಶಕ್ತಿಗಳಿರ್ತವೆ ಅಲ್ವಾ? ಯಾವುದು ಆ 3 ಶಕ್ತಿಗಳು ಹೇಳ್ತೀರಾ ಹೆಸರು? ಹರೇ ಕೃಷ್ಣ. ಆಂತರಿಕ ಶಕ್ತಿ, ಆದಿನಿ ಶಕ್ತಿ, ಆದಿನಿ ಸಂಧಿನಿ ಭಗವಂತ ಶಕ್ತಿ, ಶಕ್ತಿ, ಬಹಿರಂಗ ಮತ್ತು ಶಕ್ತಿ. ಅಂತಸ್ಥ ಶಕ್ತಿ. ಒಬ್ರು ಹೇಳಿದಾಗ ಬೇರೆಯವರೆಲ್ಲ Sorry. ಒಬ್ಬರಿಗೆ ಅವಕಾಶ ಅಷ್ಟೇ. ಸೊ ಸಂಧಿನಿ ಶಕ್ತಿ, ಸಂವಿತ್ ಶಕ್ತಿ ಮತ್ತು ಹ್ಲಾದಿನಿ ಶಕ್ತಿ. ಸಂಧಿನಿ ಶಕ್ತಿ ಅಂದ್ರೆ ಏನು? ಸಂಧಿನಿ ಶಕ್ತಿ ಅಂದ್ರೆ ಎಲ್ಲ ಅಸ್ತಿತ್ವದ ಶಕ್ತಿ. ಸೊ ಕೃಷ್ಣನ ಧಾಮ, ಅವನ ತಂದೆ ತಾಯಿ, ಮತ್ತೆ ಅವನ ದಾಸಿಯರು, ಕೃಷ್ಣನ ಸಂಗಾತಿಗಳು ಎಲ್ಲರೂ ಕೂಡ ಈ ಸಂಧಿನಿ ಶಕ್ತಿಯ ಅಸ್ತಿತ್ವದಲ್ಲಿ ಇದ್ದಾರೆ. ಆಮೇಲೆ ಸಂವಿತ್ ಶಕ್ತಿ ಅಂದ್ರೆ ಅದು ಜ್ಞಾನ ಶಕ್ತಿ ಅಲ್ವಾ? ಕೃಷ್ಣ ದೇವೋತ್ತಮ ಪರಮ ಪುರುಷ, ಇದನ್ನು ತಿಳಿಯುವಂತಹ ಶಕ್ತಿ ಸಂಧಿನಿ ಶಕ್ತಿ. ಮತ್ತೆ ಈಗ ಹ್ಲಾದಿನಿ ಶಕ್ತಿ, ಭಗವಾನ್ ಕೃಷ್ಣನಿಗೆ ಆನಂದವನ್ನು ಕೊಡ್ತಕ್ಕಂತ ಶಕ್ತಿ. ಈ ಹ್ಲಾದಿನಿ ಶಕ್ತಿಯಲ್ಲಿ ನಾವು ರಾಧಾರಾಣಿಯನ್ನು ನೋಡ್ತಾ ಇದ್ದೇವೆ. ಈ ರಾಧಾರಾಣಿ ಈ ಹ್ಲಾದಿನಿ ಶಕ್ತಿಯಲ್ಲಿ ಪ್ರಮುಖವಾದದ್ದು. ಮತ್ತೆ ಶ್ರೀಮತಿ ರಾಧಾರಾಣಿ ಮಹಾಭಾವದ ಸಾಕಾರ ಮೂರ್ತಿ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಚೈತನ್ಯ ಚರಿತಾಮೃತವನ್ನ ಬರೆದಿರ್ತಕ್ಕಂತಹ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು. ಹಾಗೂ ಆಕೆಯು ಮಹಾಭಾವದ ಸಾಕಾರ ಮೂರ್ತಿ. ಹರೇ ಕೃಷ್ಣ. ಅವಳು ಮಹಾಭಾವದ ಸಾಕಾರ ಮೂರ್ತಿ. ಈಗ ಮಹಾಭಾವ ಯಾರ್ಯಾರಲ್ಲಿ ತೋರಿ ಬರುತ್ತೆ ಹೇಳ್ತೀರಾ? ಹರೇ ಕೃಷ್ಣ. ಮಹಾಭಾವ ಹೇಳ್ತೀನಿ ಪ್ರಭು. ಚೈತನ್ಯ ಮಹಾಪ್ರಭುಗಳಲ್ಲಿ ಕಾಣಿಸ್ಬರುತ್ತೆ, ಮತ್ತೆ ರಾಧಾರಾಣಿಯರು ಬರುತ್ತೆ, ಮತ್ತು ಮಾಧವೇಂದ್ರ ಪುರಿ ಊರಲ್ಲಿ ಬರುತ್ತೆ. ಸೊ ಇಲ್ಲಿ ಮಹಾಭಾವದ ಸಾಕಾರ ಮೂರ್ತಿ, ಮಹಾಭಾವಕ್ಕೆ ಒಂದು ರೂಪ ಕೊಟ್ರೆ ಅದೇ ಶ್ರೀಮತಿ ರಾಧಾರಾಣಿ. ಮತ್ತು ಅವಳು ಸರ್ವ ಸದ್ಗುಣಗಳ ಗಣಿ, ಎಲ್ಲಾ ಒಳ್ಳೆಯ ಗುಣಗಳು ಕೂಡ ಆಕೆಯಲ್ಲಿವೆ. ಮತ್ತು ಕೃಷ್ಣನ ಸಂಗಾತಿಗಳು, ಮನೋಹರವಾದ ಸಂಗಾತಿಗಳು, ಅವುಗಳಲ್ಲಿ ಶಿಖರ ಪ್ರಾಯಳು ಅವಳು. ಹಾಗಾಗಿ ಇಲ್ಲಿ ಹ್ಲಾದಿನಿ ಶಕ್ತಿ ಅಮಿಶ್ರಿತ ಕಾರ್ಯ, ಅಂದ್ರೆ ಅಮಿಶ್ರಿತ ಕಾರ್ಯ ಅಂದ್ರೆ ಪ್ಯೂರ್ ಆಗಿರೋದು, ಪರಿಶುದ್ಧವಾದ ರೀತಿಯಲ್ಲಿ ಎಲ್ಲಿ ಕಂಡು ಬರುತ್ತೆ? ವ್ರಜದ ಅಪ್ಸರಿಯರು ಅಂದ್ರೆ ಗೋಪಿಕೆಯರು ಮತ್ತು ಶ್ರೀಮತಿ ರಾಧಾರಾಣಿ ಇವರು ಕೃಷ್ಣನ ಜೊತೆ ಯಾವಾಗ ಹೇಗೆ ವಿನಿಮಯ ಮಾಡ್ಕೊಳ್ತಾರೆ, ಆ ಆನಂದವನ್ನ, ಆ ಒಂದು ರಸವನ್ನ ವಿನಿಮಯ ಮಾಡ್ಕೊಳ್ತಾರೆ, ಆವಾಗ ಹ್ಲಾದಿನಿ ಶಕ್ತಿಯ ಒಂದು ಕಾರ್ಯದ ಪ್ರದರ್ಶನ ತುಂಬಾ ಅಮಿಶ್ರಿತವಾಗಿ ಕಂಡು ಬರುತ್ತೆ, ಅಂದ್ರೆ ಪರಿಶುದ್ಧವಾಗಿ ಕಂಡು ಬರುತ್ತೆ. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಸೌಂಡ್ ಬರ್ತದೆ. ಹರೇ ಕೃಷ್ಣ ದಯವಿಟ್ಟು. ಹಾಗಾಗಿ ಈ ವಿನಿಮಯ ಕ್ರಿಯೆ ಯಾವಾಗ ರಸ ವಿನಿಮಯ ಆಗತ್ತೆ ಅಲ್ವಾ, ಭಗವಂತ ಕೃಷ್ಣನ ಜೊತೆ ಎಲ್ಲ ಅವನ ಶುದ್ಧ ಭಕ್ತರಿಗೆ ರಸ ವಿನಿಮಯ ಆಗತ್ತೆ. ಈ ರಸ ವಿನಿಮಯದಲ್ಲಿ ಎಷ್ಟು ಜನ ಭಕ್ತರು, ಶುದ್ಧ ಭಕ್ತರು ರಸ ವಿನಿಮಯ ಮಾಡ್ಕೊಳ್ತಾರಲ್ವಾ, ಆ ಅಪ್ರಾಪಂಚಿಕರು ಅಂದ್ರೆ ಭೌತಿಕ ಪ್ರಪಂಚಕ್ಕೆ ಸೇರಿಲ್ಲ ಅವರೆಲ್ಲರೂ ಆಧ್ಯಾತ್ಮ ಲೋಕದಲ್ಲಿ ಇದ್ದಾರೆ. ಅಂತಹ ಆ ಎಲ್ಲರಲ್ಲಿ ಅವರ ಗುಂಪಿನಲ್ಲಿ ಶ್ರೀಮತಿ ರಾಧಾರಾಣಿಯ ಅತ್ಯಂತ ಪ್ರಮುಖ ಭಾಗಿದಾರಳು. ಅವಳೇ ಶ್ರೇಷ್ಠವಾದ. ಅವಳು ಕೃಷ್ಣನ ಜೊತೆ ಯಾವ ರೀತಿ ವಿನಿಮಯ ಮಾಡ್ಕೊಳ್ತಾರೆ, ರಸ ವಿನಿಮಯ. ಸೊ ಅದು ಅತ್ಯಂತ ಪ್ರಮುಖವಾದದ್ದು, ಅದು ಅತ್ಯಂತ ತುಂಬಾ ಅದನ್ನ ನಮಗೆ ಹೇಳಲಿಕ್ಕೆ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅವಳು ರಸ ವಿನಿಮಯನ ಮಾಡ್ಕೊಳ್ತಾಳೆ. ಮತ್ತೆ ಇಲ್ಲಿ ಅವಳು ಹ್ಲಾದಿನಿ ಶಕ್ತಿಯ ಸಾರ, ಅಂದ್ರೆ ಇಲ್ಲಿ ದೈವ ಪ್ರೇಮ, ನಾವೇನ್ ಕೃಷ್ಣ ಪ್ರೇಮ ಪಡ್ಕೋಬೇಕು ಅಂತ ಹೇಳ್ತೀವಲ್ಲ, ಅದು ಹ್ಲಾದಿನಿ ಶಕ್ತಿ. ಹ್ಲಾದಿನಿ ಶಕ್ತಿ ಅಂದ್ರೆ ಆನಂದವನ್ನು ಕೊಡ್ತಕ್ಕಂಥ ಶಕ್ತಿ, ಅದರ ಸಾರ. ಮತ್ತೆ ಈ ನಾವು ಭಾವ ಹಂತ ಅಂತ ನೋಡಿದ್ದೇವೆ ಅಲ್ವಾ, ಭಕ್ತಿಯಲ್ಲಿ 9 ಹಂತಗಳು: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಆಮೇಲೆ ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಂತ ನಾವು ನೋಡಿದ್ವಿ. ಕೃಷ್ಣ ಪ್ರೇಮವನ್ನು ಪಡ್ಕೋಬೇಕಾದ್ರೆ ಈ ಎಲ್ಲವರು ದಾಟಬೇಕು. ಭಾವ ಹಂತ ಬರ್ತದೆ. ಆ ಭಾವ ಹಂತದವರಿಗೆ ನಮ್ಮ ಪ್ರಯತ್ನ. ಈ ಭಾವ ಹಂತ ಆದ ಮೇಲೆ ಈ ಹ್ಲಾದಿನಿ ಶಕ್ತಿ ಇದು ಹೃದಯವನ್ನು, ಆ ಭಕ್ತರ ಹೃದಯವನ್ನು ಪ್ರವೇಶ ಮಾಡುತ್ತೆ. ಆ ಭಗವಂತನಿಂದ ಬಂದು ಆಗ ಏನಾಗುತ್ತೆ, ಅವರಿಗೆ ಕೃಷ್ಣ ಪ್ರೇಮ ಬರ್ತದೆ. ಸೊ ಹಾಗಾಗಿ ಈ ಹ್ಲಾದಿನಿ ಶಕ್ತಿ, ಈ ಭಾವ ಆ ಹಂತದಿಂದ ಬಂದಾಗ ಕೃಷ್ಣ ಪ್ರೇಮ,
ಈ ಭಾವ ಏನು ಶಿಖರಪ್ರಾಯವನ್ನು ಮುಟ್ತದೆ, ಅದು ಯಾವಾಗ ಈಗ ಒಂದು ನಾವು ಪರ್ವತದ ಶಿಖರ ಅಂದ್ರೆ ತುಟ್ಟ ತುದಿ, ಅಲ್ಲಿಗೆ ಹೋದ್ರೆ ಅದಕ್ಕೆ ನಾವು ಶಿಖರ ಅಂತ ಕರಿತೇವೆ. ಅದೇ ತರಹ ಈ ಭಾವವು ಅತ್ಯಂತ ಶಿಖರಪ್ರಾಯವಾದಾಗ ಅದನ್ನ ಮಹಾಭಾವ ಅಂತ ಕರೀತಾರೆ. ಸೊ ಈ ಮಹಾಭಾವದಕ್ಕೆ ಒಂದು ರೂಪ ಕೊಟ್ರೆ ಅದೇ ಶ್ರೀಮತಿ ರಾಧಾರಾಣಿ ಸಾಕಾರ ಮೂರ್ತಿ, ಆ ಮಹಾಭಾವದ ಸಾಕಾರ ಮೂರ್ತಿ. ಸೊ ಹಾಗಾಗಿ ಅವಳು ದೈವ ಪ್ರೇಮದ ಅತ್ಯುನ್ನತ ತತ್ವ, ಕೃಷ್ಣ ಪ್ರೇಮ ಅಂತ ನಾವು ಏನ್ ಹೇಳ್ತೇವೆ ಅದರ ಅತಿ ಉನ್ನತ ತತ್ವ, ಮತ್ತು ಕೃಷ್ಣನ ಪರಮ ಪ್ರೇಮದ ಆರಾಧ್ಯ ಮೂರ್ತಿ ಈ ರಾಧಿಕಾ. ಸೊ ಅದಕ್ಕೆ ಆರಾಧ್ಯ ಮೂರ್ತಿ ಅಂತ ಹೇಳೋದ್ರಿಂದ ಅವಳಿಗೆ ರಾಧಿಕಾ, ಆರಾಧಿತ, ಅದಕ್ಕೆ ಅವಳು ರಾಧಿಕಾ ಅಂತ ಕರೀತಾರೆ. ಸೊ ಇದನ್ನ ನಾವು ನೋಡೋಣ. ಮುಂದೆ ಶ್ಲೋಕ 70 ನೋಡೋಣ. ತಯೋರಪಿ ಉಭಯೋರ್ ಮಧ್ಯೆ ರಾಧಿಕಾ ಸರ್ವಾರ್ಥಾಧಿಕ ಮಹಾಭಾವ ಸ್ವರೂಪೇಯಂ ಗುಣೈರಪಿ ವರೀಯಸಿ. ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 70. ತಯೋರಪಿ ಉಭಯೋರ್ಮಧ್ಯೆ ರಾಧಿಕಾ ಸರ್ವಥಾತಿಕಾ ಮಹಾಭಾವ ಸ್ವರೂಪೇಯಂ ಗುಣೈರತಿ ವರೀಯಸಿ. ಓದ್ಲ ಮಾತಾಜಿ ಹಂಗೆ? ಓದಿ ಹರೇ ಕೃಷ್ಣ. ತಯೋಹೋ ಅವುಗಳಲ್ಲಿ, ಅಪಿ ಕೂಡ, ಉಭಯೋಹೋ ಇಬ್ಬರ, ಚಂದ್ರಾವಳಿ ಹಾಗೂ ಶ್ರೀಮತಿ ರಾಧಾರಾಣಿ, ಮಧ್ಯೆ ನಡುವೆ, ರಾಧಿಕಾ ಶ್ರೀಮತಿ ರಾಧಾರಾಣಿ, ಸರ್ವಥಾ ಎಲ್ಲಾ ರೀತಿಗಳಲ್ಲೂ, ಅಧಿಕ ಹೆಚ್ಚಿನ, ಮಹಾಭಾವ ಸ್ವರೂಪ ಮಹಾಭಾವದ ರೂಪವು, ಇಯಂ ಈ ಒಂದು, ಗುಣೈಹಿ ಸದ್ಗುಣಗಳಿಂದ, ಅತಿವರೀಯಸಿ ಎಲ್ಲದಕ್ಕಿಂತ ಶ್ರೇಷ್ಠ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗ್ಲಿ. ಈ ಇಬ್ಬರು ಗೋಪಿಯರಲ್ಲಿ ರಾಧಾರಾಣಿ ಹಾಗೂ ಚಂದ್ರಾವಳಿ, ಶ್ರೀಮತಿ ರಾಧಾರಾಣಿಯು ಎಲ್ಲ ವಿವರಗಳಲ್ಲೂ ಉತ್ತಮಳಾದವಳು. ಆಕೆಯು ಮಹಾಭಾವದ ಸಾಕಾರ ಮೂರ್ತಿ ಮತ್ತು ಸದ್ಗುಣಗಳನ್ನು ಹೊಂದಿರುವುದರಲ್ಲಿ ಆಕೆಯು ಎಲ್ಲರನ್ನೂ ಮೀರಿಸುತ್ತಾಳೆ. ಭಾವಾರ್ಥ. ಪ್ರಸ್ತುತ ಶ್ಲೋಕವನ್ನು ಶ್ರೀಲರೂಪ ಗೋಸ್ವಾಮಿಯವರ ಉಜ್ವಲ ನೀಲಮಣಿ ಎನ್ನುವ ಗ್ರಂಥದಿಂದ ಉದ್ಧರಿಸಲಾಗಿದೆ. ರಾಧಾ ಪ್ರಕರಣ 2. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪ್ರಭುಪಾದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಇದೇನು ಅಂತಂದ್ರೆ ಇಲ್ಲಿ ಚಂದ್ರಾವಳಿ ಮತ್ತು ರಾಧಾರಾಣಿ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ. ಯಾರಿಗಾದ್ರೂ ಗೊತ್ತುಂಟಾ ಚಂದ್ರಾವಳಿ ಅಂದ್ರೆ ಯಾರು ಅಂತ? ಹರೇ ಕೃಷ್ಣ. ಸ್ನೇಹಿತೆ ಮಾತಾಜಿ. ಇಲ್ಲಿ ಚಂದ್ರಾವಳಿ ಕೂಡ ಒಬ್ಬಳು ತುಂಬಾ ಪ್ರಮುಖ ಗೋಪಿಯರಲ್ಲಿ ತುಂಬಾ ಪ್ರಮುಖಳಾದವಳು. ಈ ಗೋಪಿಯರಲ್ಲಿ ಈ ಚಂದ್ರಾವಳಿ ಅವಳು ಶ್ರೀ ರಾಧಾರಾಣಿಯ ಒಂದು ಅಂಶವೇ, ಗೊತ್ತಾಯ್ತಾ? ರಾಧಾರಾಣಿ ಅದರದ ಎಕ್ಸ್ಪಾನ್ಷನ್, ಅವಳ ಒಂದು ವಿಸ್ತರಣೆ ಈ ಚಂದ್ರಾವಳಿ. ಸೊ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ವೃಂದಾವನದಲ್ಲಿ ಸಖಿಯರು ಇರ್ತಾರೆ, ನಮಗೆ ಗೊತ್ತಿದೆ. ಗೋಪಿಯರು ಸಖಿಯರಾಗಿರ್ತಾರೆ. ಯಾರಿಗೆ? ರಾಧಾರಾಣಿಗೆ. ಆ ಸಖಿಯರಲ್ಲಿ 2 ವಿಭಾಗ ಇರುತ್ತೆ, 2 ಪಾರ್ಟಿ ಇರುತ್ತೆ. ಒಂದು ಪಾರ್ಟಿ ರಾಧಾರಾಣಿದು, ಮತ್ತೊಂದು ಪಾರ್ಟಿ ಯಾರು? ಚಂದ್ರಾವಳಿ. ಸೊ ಹಾಗೆ ರಾಧಾರಾಣಿ ಒಂದು ಪಾರ್ಟಿ, ಚಂದ್ರಾವಳಿ ಒಂದು ಪಾರ್ಟಿ. ಈ ರಾಧಾರಾಣಿ ಜೊತೆಗೆ ಅನೇಕ ಸಖಿಯರು, ಚಂದ್ರಾವಳಿ ಜೊತೆ ಮತ್ತೆ ಅನೇಕ ಸಖಿಯರು ಇರ್ತಾರೆ. ಇಲ್ಲಿ ಏನಾಗತ್ತೆ ಅಂತಂದ್ರೆ ಇವರಿಬ್ಬರಿಗೂ ಕಾಂಪಿಟೇಷನ್ ಇರ್ತದೆ, ಆಯ್ತಾ? ಇವರಿಬ್ಬರಿಗೂ ಕಾಂಪಿಟೇಷನ್ ಇದ್ದು ಕೃಷ್ಣನನ್ನ ಇಬ್ರು, ಈ ರಾಧಾರಾಣಿ ಫಾಲೋಯರ್ಸು, ಚಂದ್ರಾವಳಿ ಫಾಲೋಯರ್ಸು, ಇವರಿಬ್ರು ಏನ್ ಮಾಡ್ತಾರೆ ಅಂತಂದ್ರೆ ತಾವು ಮೇಲು ಅಂತ ಸ್ಪರ್ಧೆ ಮಾಡ್ತಾ ಇರ್ತಾರೆ. ಏನಕ್ಕೆ ಸ್ಪರ್ಧೆ ಮಾಡ್ತಾರೆ? ಕೃಷ್ಣನಿಗೆ ಸಂತೋಷ ಕೊಡ್ಲಿಕ್ಕೆ ಅವರು ತಮ್ಮ ಪಾರ್ಟಿ ಮೇಲೂ ಅಂತ ಅವರವರಲ್ಲಿಯೇ ಒಂದು ಇದು ಸ್ಪರ್ಧೆ ನಡೀತಾ ಇರುತ್ತೆ. ಆದರೆ ಇಲ್ಲಿ ಚಂದ್ರಾವಳಿಗೆ ಮತ್ತು ರಾಧಾರಾಣಿಗೆ ಹೋಲಿಸಿದಾಗ ರಾಧಾರಾಣಿ ಎಲ್ಲ ವಿವರಗಳಲ್ಲಿ ಉತ್ತಮಳಾದವಳು, ಅಂದ್ರೆ ಹೈಯೆಸ್ಟ್ ಅಂತ ನಮಗೆ ಯಾರು ಹೇಳ್ತಾ ಇದ್ದಾರೆ ಇದನ್ನ? ಹರೇ ಕೃಷ್ಣ. ಕೃಷ್ಣಸ್ವಾಮಿ ಗೋಸ್ವಾಮಿ ಅವರು, ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಈ ಚೈತನ್ಯ ಚರಿತಾಮೃತದ ಅವನ್ನು ಬರೆದವರು ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾಕೆ ಅಂದ್ರೆ ರಾಧಾರಾಣಿ ಹ್ಲಾದಿನಿ ಶಕ್ತಿ, ಆ ಚಂದ್ರಾವಳಿ ಅವಳು ರಾಧಾರಾಣಿಯಿಂದ ಎಕ್ಸ್ಪಾನ್ಷನ್, ಅವಳ ಒಂದು ವಿಸ್ತರಣೆ. ಸೊ ಹಾಗಾಗಿ ಚಂದ್ರಾವಳಿಯಲ್ಲಿ, ಈ ರಾಧಾರಾಣಿಯಲ್ಲಿ ಇದ್ದ ಕಂಪ್ಲೀಟ್ ಹ್ಲಾದಿನಿ ಶಕ್ತಿ ಇರುತ್ತೆ, ಚಂದ್ರಾವಳಿಯಲ್ಲಿ ಅಂಶಿಕವಾಗಿ ಇರುತ್ತೆ. ಸೊ ಆದ್ದರಿಂದ ರಾಧಾರಾಣಿ ಎಲ್ಲರಲ್ಲೂ ಕೂಡ ಉತ್ತಮಳಾದವಳು. ಮತ್ತೆ ರಾಧಾರಾಣಿಗೆ ಮಹಾಭಾವ ಇದೆ, ಚಂದ್ರಾವಳಿಗೆ ಮಹಾಭಾವ ಇಲ್ಲ ಅಲ್ವಾ?
ಚಂದ್ರಾವಳಿಗೆ ಭಾವ ಇದೆ, ಮಹಾಭಾವ ರಾಧಾರಾಣಿಯಲ್ಲಿದೆ. ಹಾಗಾಗಿ ಅದೊಂದೇ ಅಲ್ಲ, ಸದ್ಗುಣಗಳನ್ನು ಎಲ್ಲದನ್ನು ಹೊಂದಿರ್ತಾಳೆ ರಾಧಾರಾಣಿಯಲ್ಲಿ. ಆ ರಾಧಾರಾಣಿಯಲ್ಲಿ ಇದ್ದಷ್ಟಂತ ಆ ಸದ್ಗುಣ ಬೇರೆ ಯಾರಲ್ಲೂ ಎಷ್ಟೊಂದು ಇರೋದಿಲ್ಲ. ಅವಳು ಎಲ್ಲರನ್ನು ಮೀರಿಸ್ತಾಳೆ ಆ ಸದ್ಗುಣದಲ್ಲಿ. ಹಾಗಾಗಿ ಈ ಶ್ಲೋಕವನ್ನ ರೂಪ ಗೋಸ್ವಾಮಿಯವರ ಉಜ್ವಲ ನೀಲಮಣಿ ಎಂಬ ಗ್ರಂಥದಿಂದ ಇದನ್ನ ಉದ್ಧರಿಸಿದ್ದಾರೆ ನಮಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು. ಶ್ಲೋಕ 71ಕ್ಕೆ ಹೋಗೋಣ. ಕೃಷ್ಣ ಪ್ರೇಮ ಭಾವಿತ ಯಾಂದ್ರ ಚಿತ್ತೇಂದ್ರಿಯ ಕಾಯ, ಕೃಷ್ಣ ನಿಜ ಶಕ್ತಿ ರಾಧಾ ಕ್ರೀಡಾರ ಸಹಾಯ. ಕಾಂತಮಣಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರೇಮ ಭಾವಿತ ಯಾದ್ರ ಚಿತ್ತೇಂದ್ರಿಯ ಕಾಯ, ಕೃಷ್ಣ ನಿಜ ಶಕ್ತಿ ರಾಧಾ ಕ್ರೀಡಾರ ಸಹಾಯ. ಕೃಷ್ಣ ಪ್ರೇಮ, ಭಗವಾನ್ ಕೃಷ್ಣನಲ್ಲಿ ಇರಿಸುವ ಪ್ರೇಮ. ಭಾವಿತ, ಮುಳುಗಿದ. ಯಾಜ್ರ, ಯಾರ. ಚಿತ್ತ, ಮನಸ್ಸು. ಇಂದ್ರಿಯ, ಅವಯವಗಳು. ಕಾಯ, ಶರೀರ. ಕೃಷ್ಣ, ಭಗವಾನ್ ಕೃಷ್ಣನ ನಿಜ ಶಕ್ತಿ, ಅವನ ಸ್ವಂತದ ಶಕ್ತಿ. ರಾಧಾ, ಶ್ರೀಮತಿ ರಾಧಾರಾಣಿ. ಕ್ರೀಡರ, ಲೀಲೆಗಳ ಸಹಾಯ, ಸಂಗಾತಿ. ಅನುವಾದ: ಆಕೆಯ ಮನಸ್ಸು, ಇಂದ್ರಿಯಗಳು ಹಾಗೂ ಶರೀರವು ಕೃಷ್ಣ ಪ್ರೇಮದಲ್ಲಿ ಮುಳುಗಿವೆ. ಆಕೆಯು ಕೃಷ್ಣನ ಶಕ್ತಿಯೇ ಸರಿ, ಅಲ್ಲದೆ ಅವನು ಲೀಲೆಗಳನ್ನು ಮರೆಯಲು ಆಕೆ ನೆರವಾಗುತ್ತಾಳೆ. ಭಾವಾರ್ಥ: ಶ್ರೀಮತಿ ರಾಧಾರಾಣಿಯು ಕೃಷ್ಣನನ್ನೇ ಸಂಪೂರ್ಣ ಆಧ್ಯಾತ್ಮಿಕಳು. ಕೃಷ್ಣನಷ್ಟೇ, ಹರೇ ಕೃಷ್ಣ ಕೃಷ್ಣನಷ್ಟೇ ಪೂರ್ಣ ಆಧ್ಯಾತ್ಮಿಕಳು. ಆಕೆ ಇಹಲೋಕದ ಸ್ತ್ರೀ ಎಂದು, ಹರೇ ಕೃಷ್ಣ, ಸ್ತ್ರೀ ಎಂದು ಕೇಳಿಸ್ತಿಲ್ಲ ಮಾತಾಜಿ ಇವಾಗ? ಈಗ ಕೇಳ್ತಾ ಇದೆ. ಸ್ತ್ರೀ ಎಂದು ಯಾರು ಪರಿಗಣಿಸಬಾರದು. ರಾಧಾರಾಣಿ ನಿಶ್ಚಯವಾಗಿಯೂ ಬದ್ಧ ಜೀವಿಗಳಂತಲ್ಲ. ಬದ್ಧ ಜೀವಿಗಳಿಗೆ ಸೂಕ್ಷ್ಮ ಹಾಗೂ ಸ್ಥೂಲ ಐಹಿಕ ದೇಹಗಳಿವೆ. ಆ ದೇಹಗಳನ್ನು ಐಹಿಕ ಇಂದ್ರಿಯಗಳು ಆವರಿಸಿಕೊಂಡಿವೆ. ರಾಧಾರಾಣಿಯು ಶುದ್ಧಾಂಗವಾಗಿ ಆಧ್ಯಾತ್ಮಿ ಮತ್ತು ಆಕೆಯ ದೇಹ ಹಾಗೂ ಮನಸ್ಸುಗಳು ಒಂದೇ ಆಧ್ಯಾತ್ಮಿಕ ಸಾಕಾರತೆಯದಾಗಿವೆ. ಆಕೆಯ ದೇಹವು ಆಧ್ಯಾತ್ಮಿಕವಾದ್ದರಿಂದ ಆಕೆಯ ಇಂದ್ರಿಯಗಳು ಆಧ್ಯಾತ್ಮಿಕವೇ. ಹೀಗೆ ಆಕೆಯ ದೇಹ, ಮನಸ್ಸು ಹಾಗೂ ಇಂದ್ರಿಯಗಳೆಲ್ಲವೂ ಪೂರ್ಣವಾಗಿ ಕೃಷ್ಣ ಪ್ರೇಮದಿಂದ ಬೆಳಗುತ್ತವೆ. ಆಕೆಯು ಹಾದಿನಿ ಶಕ್ತಿಯ, ಪ್ರಭುವಿನ ಅಂತರಂಗ ಶಕ್ತಿಯ ಸಂತೋಷ ಕೊಡುವ ಭಾಗ, ಮೂರ್ತ ರೂಪ. ಆದ್ದರಿಂದ ಕೃಷ್ಣನ ಸಂತೋಷಕ್ಕೆ ಆಕೆಯೊಬ್ಬಳೇ ಉಗಮ ಸ್ಥಾನ. ಅಂತರಂಗಿಕವಾಗಿ ತನಗಿಂತ ಬೇರೆಯಾದ ಯಾವುದೊಂದನ್ನು ಕೃಷ್ಣನು ಅನುಭವಿಸುವುದು ಸಾಧ್ಯವಿಲ್ಲ. ಆದ್ದರಿಂದ ರಾಧೆ ಹಾಗೂ ಶ್ರೀಕೃಷ್ಣ ಇಬ್ಬರೂ ಸಮಾನ ಸ್ಕಂದರು. ಶ್ರೀಕೃಷ್ಣನ ಅಂತರಂಗ ಶಕ್ತಿಯ ಸಂದೀನಿ ಅಂಶವು ಅವನ ಸರ್ವಾಂಗ ಸುಂದರ ರೂಪವನ್ನು ಅಭಿವ್ಯಕ್ತಗೊಳಿಸಿದೆ ಮತ್ತು ಅದೇ ಅಂತರಂಗ ಶಕ್ತಿಯು ಅದರ ಹಾದಿನಿ ಲಕ್ಷಣದಲ್ಲಿ ಶ್ರೀಮತಿ ರಾಧಾರಾಣಿಯನ್ನು ನೀಡಿದೆ. ರಾಧಾರಾಣಿಯು ಸರ್ವಾಕರ್ಷಕನ ಆಕರ್ಷಣೆ. ಶ್ರೀಕೃಷ್ಣನ ಲೋಕೋತ್ತರ ಲೀಲೆಗಳಲ್ಲಿ ನೆರವು ನೀಡುವ ವಿಷಯಕ್ಕೆ ಬಂದರೆ ಯಾರೂ ಶ್ರೀಮತಿ ರಾಧಾರಾಣಿಯನ್ನು ಸರಿಗಟ್ಟಲಾರರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈಗ ಶ್ರೀಮತಿ ರಾಧಾರಾಣಿ ಬಗ್ಗೆ ಮತ್ತು ನಾವು ತಿಳ್ಕೊಳ್ಳೋಣ. ಏನಂತಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ರಾಧಾರಾಣಿ ಇಲ್ಲ ಮನಸ್ಸು, ಆಮೇಲೆ ಅವಳ ಎಲ್ಲ ಇಂದ್ರಿಯಗಳು, ಅವಳ ಶರೀರ ಪೂರ್ತಿ ಕೃಷ್ಣಮಯವಾಗಿದೆ. ಕೃಷ್ಣನ ಪ್ರೇಮದಲ್ಲೇ ಮುಳುಗಿ ಹೋಗಿದ್ದಾಳೆ. ಅಲ್ವಾ? ನಾವು ಏನ್ ಮಾಡ್ಕೊಂಡಿದ್ದೇವೆ? ನಮ್ಮ ಮನಸ್ಸು, ಇಂದ್ರಿಯಗಳು ಎಲ್ಲಿ ಹೋಗಿದೆ? ಶರೀರ ಎಲ್ಲ, ಹರೇ ಕೃಷ್ಣ, ಭೌತಿಕ ಇಚ್ಛೆಯಲ್ಲಿ ಮುಳುಗೋಗಿದೆ. ಆದ್ರೆ ಅವಳ ಎಲ್ಲವೂ ಕೂಡ, ಅವಳ ಮನಸ್ಸಾಗಲಿ, ಇಂದ್ರಿಯಗಳಾಗಲಿ, ಶರೀರಗಳಾಗಲಿ ಎಲ್ಲವೂ ಕೃಷ್ಣನಲ್ಲಿ ಮುಳುಗಿದೆ. ಕೃಷ್ಣಮಯ ಪೂರ್ತಿ. ಮತ್ತು ಅವಳು ಕೃಷ್ಣನ ಶಕ್ತಿ. ಕೃಷ್ಣ ಏನೋ ಶಕ್ತಿಮಾನು, ಕೃಷ್ಣನ ಎಲ್ಲ ಶಕ್ತಿಗಳಿವೆ ಅಲ್ವಾ? ಅವಳು ಶಕ್ತಿ ಕೃಷ್ಣನದು. ಯಾವ ಶಕ್ತಿ? ಹ್ಲಾದಿನಿ ಶಕ್ತಿ. ಸೊ ಅವಳು ಏನ್ ಮಾಡ್ತಾಳೆ? ಕೃಷ್ಣನ ಲೀಲೆಗಳನ್ನು ಮೆರೆಯಲು ನೆರವಾಗ್ತಾಳೆ. ಸೊ ಕೃಷ್ಣ ಎಷ್ಟು ಲೀಲೆಗಳನ್ನು ಮಾಡ್ತಾನಲ್ವಾ? ಅವನು ಬಂದು ಅವತಾರಗಳನ್ನು ಎತ್ತಿ ಆ ಲೀಲೆಗಳು ನಡಿಬೇಕು ಅಂದ್ರೆ ಎಲ್ಲ ಅರೇಂಜ್ಮೆಂಟ್ಸು ಯಾರು ಮಾಡ್ತಾರೆ? ರಾಧಾರಾಣಿ. ಅದು ತುಂಬಾ ಮುಖ್ಯವಾದದ್ದು.
ಸೊ ಹಾಗಾಗಿ ಇಲ್ಲಿ ನಮಗೆ ಏನು ಅಂತಂದ್ರೆ ಮನಸ್ಸು, ಇಂದ್ರಿಯ, ಶರೀರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ರಾಧಾರಾಣಿಗೆ ಈ ಮನಸ್ಸು, ಇಂದ್ರಿಯ, ಶರೀರ ಇದೆಲ್ಲ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದದ್ದು. ನಮ್ಮಲ್ಲಿ ಯಾವುದು ಆಧ್ಯಾತ್ಮಿಕವಾಗಿದ್ದು, ಯಾವುದು ಭೌತಿಕವಾದದ್ದು? ಹರೇ ಕೃಷ್ಣ. ನಮ್ಮ ಬದ್ಧಾತ್ಮರಲ್ಲಿ ಶರೀರ ಯಾವ ತರದ್ದು? ಭೌತಿಕ. ಮನಸ್ಸು ಆಧ್ಯಾತ್ಮಿಕ, ಮನಸ್ಸು ಭೌತಿಕ, ಎಲ್ಲವೂ ಭೌತಿಕ. ನಮಗೆ ಆ ಆತ್ಮವನ್ನು ಬಿಟ್ರೆ ಬೇರೆ ಎಲ್ಲ ಭೌತಿಕ ಅಲ್ವಾ? ಭೌತಿಕ. ನಮ್ಮ ಮನಸ್ಸಾಗಲಿ, ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಕಾಲು, ಕೈ, ಮೂಗು, ನಾಲಿಗೆ ಎಲ್ಲವೂ ಕೂಡ ಭೌತಿಕ. ನಮ್ಮ ಶರೀರ ಕೂಡ ಭೌತಿಕ, ನಮ್ಮ ಮನಸ್ಸು ಕೂಡ ಭೌತಿಕ ಅಲ್ವಾ? ಆದರೆ ಇಲ್ಲಿ ಶ್ರೀಮತಿ ರಾಧಾರಾಣಿ ಅಂತಂದ್ರೆ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಲ್ವಾ, ಪೂರ್ಣ ಆಧ್ಯಾತ್ಮಿಕ. ಸೊ ಆ ರೀತಿ ರಾಧಾರಾಣಿಯ ಶರೀರವೂ ಕೂಡ ಪೂರ್ಣವಾಗಿ ಆಧ್ಯಾತ್ಮಿಕ, ಅಲ್ಲಿ ಭೌತಿಕ ಹೇಳ್ತಕ್ಕಂಥದ್ದು ಏನೂ ಇರೋದಿಲ್ಲ. ಸೊ ಹಾಗಾಗಿ ನಾವು ರಾಧಾರಾಣಿಯನ್ನ ನಾವು ಭೌತಿಕ ಪ್ರಪಂಚದ ಸ್ತ್ರೀಯ ತರ ಕಾಣಬಾರ್ದು. ಯಾಕೆ? ಅವಳು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿದ್ದು ಅಲ್ವಾ? ಭೌತಿಕ ಪ್ರಪಂಚದ ಸ್ತ್ರೀಯರು ಹೇಗಿರ್ತಾರೆ? ಹರೇ ಕೃಷ್ಣ. ಸೌಂದರ್ಯವತಿಯರಾಗಿರ್ತಾರೆ. ಭೌತಿಕ ಪ್ರಪಂಚದ ಸ್ತ್ರೀಯರು ಹೇಗಿರ್ತಾರೆ? ಹರೇ ಕೃಷ್ಣ. ಬದ್ಧಾತ್ಮಗಳು. ಆರ್ಟಿಫಿಷಿಯಲ್ ಮೇಕಪ್ ಮೇಲೆ ಅವರೆಲ್ಲರೂ ಕೂಡ ಆ ಭೌತಿಕ ಶರೀರದಲ್ಲಿ ಇರ್ತಾರೆ ಅಲ್ವಾ? ಸೊ ಅವಳದು ಭೌತಿಕ ಶರೀರ ಅಲ್ಲ, ಅದಕ್ಕೆ ಅವಳು ಆಧ್ಯಾತ್ಮಿಕೃತ. ಸೊ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಸ್ತ್ರೀಯರು ಅವರು ಭೌತಿಕ ಶರೀರ ಹೊಂದಿ ಅವರದ್ದೆಲ್ಲ ಈ ಒಂದು ಐಹಿಕದಲ್ಲಿ ಮುಳುಗಿ ಹೋಗಿರ್ತಾಳೆ. ಆದರೆ ರಾಧಾರಾಣಿ ಹಾಗಲ್ಲ, ಅವಳ ಶರೀರ ಅಪೂರ್ಣವಾಗಿ ಆಧ್ಯಾತ್ಮಿಕವಾಗಿದೆ. ಅವಳ ಮನಸ್ಸು ಆಧ್ಯಾತ್ಮಿಕ, ಅವಳ ಇಂದ್ರಿಯಗಳು ಆಧ್ಯಾತ್ಮಿಕ, ಅವಳ ಶರೀರ ಆಧ್ಯಾತ್ಮಿಕ. ಸೊ ಹಾಗಾಗಿ ಅವಳು ಇಹಲೋಕ, ಈ ಭೌತಿಕ ಲೋಕದ ಸ್ತ್ರೀ ತರ ಅಲ್ಲ. ಇಲ್ಲಿ ಹೇಳ್ತಾರೆ ನೋಡಿ, ಭೌತಿಕ ಪ್ರಪಂಚದಲ್ಲಿ ಬದ್ಧ ಜೀವಿಗಳಿರೋದು ಅಲ್ವಾ? ಸೊ ನಮ್ಗೇನಿರುತ್ತೆ, ಒಂದು ಸ್ಥೂಲಕಾಯ, ಒಂದು ಸೂಕ್ಷ್ಮಕಾಯ. ಈ ಸ್ಥೂಲಕಾಯ ಹೇಗಾಗಿರುತ್ತೆ? ಪಂಚಮಹಾಭೂತಗಳಿಂದ ಆಗಿದೆ ಅಲ್ವಾ? ಸ್ಥೂಲಕಾಯ ಭೂಮಿ, ಆಪೋ, ಅನಲೋ, ವಾಯು, ಇದೆಲ್ಲ ಆಕಾಶ, ಈ 5ರಿಂದ ಆಗಿದೆ. ಸೂಕ್ಷ್ಮಕಾಯ ಹೇಗಾಗಿದೆ? ಹರೇ ಕೃಷ್ಣ. ಮನಸ್ಸು, ಇಂದ್ರಿಯ, ಮನಸ್ಸು, ಬುದ್ಧಿ, ಇಂದ್ರಿಯ, ಅಹಂಕಾರ. ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು, ಬುದ್ಧಿ, ಅಹಂಕಾರ ಇವು ಸೂಕ್ಷ್ಮ ಶರೀರ ಆಗಿದೆ. ಸೊ ಹಾಗಾಗಿ ಈ ಸೂಕ್ಷ್ಮ ಶರೀರ ಏನ್ ಮಾಡುತ್ತೆ? ಆ ಆತ್ಮನನ್ನು ಆವರಿಸ್ಕೊಂಡಿರುತ್ತೆ. ಅದಾದ ಮೇಲೆ ಸ್ಥೂಲಕಾಯ ಇದೆ ನಮಗೆ. ಸೊ ಹಾಗಾಗಿ ಈ ದೇಹದಲ್ಲಿ ಏನಿರುತ್ತೆ ಎಲ್ಲ ಭೌತಿಕ ಇಂದ್ರಿಯಗಳು ಇರುತ್ತೆ. ಆದರೆ ಆ ರಾಧಾರಾಣಿ ಶರೀರ ಕಂಪ್ಲೀಟ್ ಪೂರ್ಣವಾಗಿ ಆಧ್ಯಾತ್ಮಿಕೃತವಾದದ್ದು. ಸೊ ಅದು ಏನಾಗತ್ತೆ ಅಂದ್ರೆ, ಅವಳ ಆಧ್ಯಾತ್ಮಿಕೃತ ಶರೀರ ಹೇಗಿರುತ್ತೆ ಅಂದ್ರೆ, ಅವಳು ಫುಲ್ಲು ಅಂದ್ರೆ ದೇಹ ಯಾವಾಗಲೂ ಅವಳು ಕೃಷ್ಣ ಸೇವೆಯಲ್ಲಿ, ಆಮೇಲೆ ಮನಸ್ಸು ಯಾವಾಗಲೂ ಕೃಷ್ಣನನ್ನೇ ಚಿಂತಿಸುತ್ತೆ, ಆಮೇಲೆ ಇಂದ್ರಿಯಗಳು ಕೂಡ ಅವು ಎಲ್ಲವೂ ಕೃಷ್ಣ ಪ್ರೇಮದಿಂದ ಕೂಡಿಬಿಟ್ಟಿದೆ ಅವಳಿಗೆ, ಆಯ್ತಾ? ಹಾಗಾಗಿ ಅವಳು ಏನ್ ಮಾಡ್ತಾಳೆ? ಆ ಹ್ಲಾದಿನಿ ಶಕ್ತಿಯ ಮೂರ್ತ ರೂಪ. ಹ್ಲಾದಿನಿ ಶಕ್ತಿ ಅಂದರೆ ಆನಂದವನ್ನು ಕೊಡ್ತಕ್ಕಂಥ ಶಕ್ತಿ, ಆನಂದದ ಶಕ್ತಿ. ಆ ಆನಂದದ ಶಕ್ತಿಗೆ ಒಂದು ರೂಪ ಕೊಟ್ರೆ ಹೇಗೆ ಕಾಣುತ್ತೆ? ಅದೇ ರಾಧಾರಾಣಿ. ಸೊ ಈಗ ಏನಾಗಿದೆ ಅಂತಂದ್ರೆ, ಕೃಷ್ಣ ಹೇಗೆ ಬರ್ತಾನೆ ಅಂತಂದ್ರೆ, ಅವನು ಕೃಷ್ಣ ಈಗ ಸಂಧಿನಿ, ಸಂವಿತ್, ಹ್ಲಾದಿನಿ ಅಂತಿದೆಯಲ್ಲ, ಸಂಧಿನಿ ಅಂಶ ಭಗವಂತ ಕೃಷ್ಣನಿಗೆ ಏನ್ ಕೊಡುತ್ತೆ? ಸುಂದರವಾದ ಶರೀರವನ್ನು ಕೊಡುತ್ತೆ ಆ ಸಂಧಿನಿ ಅಂಶ. ಅಂದ್ರೆ ಭಗವಂತ ಕೃಷ್ಣ ಅವನು ತುಂಬಾ ಸುಂದರ ಅಲ್ವಾ? ಅದ್ ಕೃಷ್ಣ ಅಂದ್ರೆ ಆಕರ್ಷತೀತಿ ಕೃಷ್ಣ. ಹೇಗೆ ಆಕರ್ಷಣೆ ಅಂತ ಇರ್ತದೆ ಅಂದ್ರೆ, ಆ ಭಗವಂತನನ್ನು ನೋಡಿದರೆ ಅದರಂತ ಸುಂದರ ರೂಪ ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೇಗೆ ಅಂದ್ರೆ, ಕೋಟಿ ಮನ್ಮಥರು ಬಂದರೂ ಕೂಡ ಅವರು ಕೃಷ್ಣನನ್ನ ಸರಿ ಮಾಡ್ಲಿಕ್ಕೆ ಅವನ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಾ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಕಂದರ್ಪ ಕೋಟಿ. ಈ ಕಂದರ್ಪ ಅಂದ್ರೆ ಈ ಕಾಮದೇವತೆ. ಸೊ ಅವನು ಸುಂದರವಾಗಿರ್ತಾನೆ. ಆದರೆ ಅಂತ ಕೋಟಿಗಟ್ಲೆ ಕಂದರ್ಪರು ಬಂದರೂ ಕೂಡ ಅಲ್ಲಿ ನಮಗೆ ಕೃಷ್ಣನಿಗೆ ಸರಿ ಸಮಾನ ಆಗ್ಲಿಕ್ಕಿಲ್ಲ. ಅಷ್ಟು ಸುಂದರವಾಗಿದೆ ಕೃಷ್ಣ, ಅಷ್ಟು ಆಕರ್ಷಕವಾಗಿದ್ದಾನೆ, ಮನಮೋಹಕನಾಗಿದ್ದಾನೆ. ಆದರೆ ಆ ಕೃಷ್ಣನನ್ನು ಈ ಆಕರ್ಷಣೆ ಮಾಡ್ತಾಳಂತೆ ಯಾರು? ರಾಧಾರಾಣಿ. ಅವಳು ಹೇಗೆ ಬರ್ತಾಳೆ? ಹ್ಲಾದಿನಿ ಅಂಶದಿಂದ ಬರ್ತಾಳೆ, ಅಂತರಂಗ ಶಕ್ತಿಯ. ನೋಡಿ, ಸಂಧಿನಿ ಶಕ್ತಿಯಿಂದ ಕೃಷ್ಣ ಅವನು ಅಭಿವ್ಯಕ್ತವಾಗಿದ್ದಾನೆ, ಹ್ಲಾದಿನಿ ಶಕ್ತಿಯಿಂದ ರಾಧಾರಾಣಿ ಅಭಿವ್ಯಕ್ತ ಆಗಿದೆ. ಸೊ ಇವೆರಡೂ ಕೂಡ ಇಲ್ಲಿ ಕೃಷ್ಣನ ಅಂತರಂಗ ಶಕ್ತಿಗಳು.
ಈಗ ಕೃಷ್ಣ ಅಂದ್ರೆ ಅವನು ಆನಂದ ಪಡಬೇಕು ಅಂದ್ರೆ ಕೃಷ್ಣ ಅವನ ಆತ್ಮಾರಾಮ ಅಲ್ವಾ? ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಹರೇ ಕೃಷ್ಣ. ಕೃಷ್ಣ ಆತ್ಮಾರಾಮ ಅಲ್ವಾ? ಹೌದು ಮಾತಾಜಿ. ಅವನು ಈಗ ನಾವು ಆನಂದ ಪಡ್ಬೇಕು, ನಮ್ಗೇನಾದ್ರೂ ಖುಷಿ ಕೊಡ್ಬೇಕು ಅಂದ್ರೆ ನಾವು ಹೊರಗಿನಿಂದ ಇದು ಬಯಸ್ತೇವೆ ಅಲ್ವಾ? ನಮ್ಗೆ ನಮ್ಮ ಇಂದ್ರಿಯಗಳಿಗೆ ಸಂತೋಷ ಕೊಡ್ಲಿಕ್ಕೆ ನಾವು ಹೊರಗಿನ ವಸ್ತುವನ್ನು ಬಯಸುತ್ತೇವೆ ಅಲ್ವಾ? ಹೌದು ಮಾತಾಜಿ. ನಮ್ಗೆ ನಮ್ಮಲ್ಲಿಂದ ಆನಂದ ಪಡ್ಕೊಳಕ್ ಆಗುತ್ತಾ ಇಲ್ಲ. ಆದರೆ ಕೃಷ್ಣ ಹಾಗಲ್ಲ. ಅವನು ಆನಂದವನ್ನ ತನ್ನ ಒಂದು ಅಂತರಂಗದಿಂದ ಮಾತ್ರ ಅವನು ಆನಂದವನ್ನು ಅನುಭವಿಸ್ತಾನೆ. ಅದಕ್ಕೆ ಆತ್ಮಾರಾಮ ಅವನು. ಹಾಗಾಗಿ ಅವನು ಅಂತರಂಗ ಶಕ್ತಿ, ರಾಧಾ ರಾಣಿ ಇದೆಯಲ್ಲ, ಆ ಅಂತರಂಗ ಶಕ್ತಿ, ಹ್ಲಾದಿನಿ ಶಕ್ತಿ, ಅವನಿಗೆ ಸಂತೋಷ ಕೊಡ್ಲಿಕ್ಕೆ ಅವಳಿದ್ದಾಳೆ. ಸೊ ಅವಳು ಹೇಗೆ ಅಂತಂದ್ರೆ, ಅವಳ ರೂಪ ಹೇಗಿದೆ ಅಂದ್ರೆ ಸುಂದರವಾದ ರೂಪ. ಸೊ ಆ ರಾಧಾರಾಣಿ ಕೃಷ್ಣನನ್ನೇ ಆಕರ್ಷಿಸುತ್ತಾಳೆ. ಕೃಷ್ಣ ಅಂದ್ರೆ ಇಡೀ ಎಲ್ಲ ಜೀವಿಗಳು, ಎಲ್ಲ ಪ್ರಪಂಚ, ಎಲ್ಲ ಬ್ರಹ್ಮಾಂಡದಲ್ಲಿ ಎಲ್ಲರನ್ನೂ ಆಕರ್ಷಿಸುತ್ತಾನೆ. ಸರ್ವಾಕರ್ಷಕ ಕೃಷ್ಣ ಅಲ್ವಾ? ನಾವು ಕೇಳಿದ್ದೇವೆ, ಸರ್ವಾಕರ್ಷಕ, ಸರ್ವಾಂಗ ಸುಂದರ, ಮನೋಹರ. ಆದರೆ ರಾಧಾರಾಣಿ ಕೃಷ್ಣನನ್ನು ಆಕರ್ಷಣೆ ಮಾಡ್ತಾಳಂತೆ ಅಲ್ವಾ? ಶಕ್ತಿಯಿಂದ ಕೃಷ್ಣಾಕರ್ಷಿಣಿ ಅಂತ ಹೇಳ್ತಾರೆ ಅವಳಿಗೆ. ಸೊ ಅದರಿಂದ ರಾಧಾರಾಣಿಯನ್ನು ನೋಡಿ, ಕೃಷ್ಣಾಕರ್ಷಣಿ, ಸರ್ವಾಕರ್ಷಕನ ಆಕರ್ಷಣೆ ಮಾಡ್ತಕ್ಕಂಥವಳು. ಸೊ ಅದರಿಂದ ಶ್ರೀಕೃಷ್ಣನ ಲೋಕೋತ್ತರ ಲೀಲೆಗಳಲ್ಲಿ ನೆರವು ನೀಡುವ ವಿಷಯ ಬಂದ್ರೆ ರಾಧಾರಾಣಿಯನ್ನು ಸರಿಗಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅವಳು ಅರೇಂಜ್ಮೆಂಟ್ ಮಾಡ್ತಾಳೆ ಭಗವಂತನ ಲೀಲೆಗಳಲ್ಲಿ. ಸೊ ಹಾಗಾಗಿ ಭಗವಂತನಿಗೆ ಆ ಲೀಲೆಗಳಲ್ಲಿ ಆನಂದವನ್ನ ಸವಿಯಲಿಕ್ಕೆ ಅವಳೇ ಕಾರಣ. ಈಗ ಶ್ಲೋಕ 72 ತುಂಬಾ ಸುಂದರವಾದ ಶ್ಲೋಕ ಇದು. ಬ್ರಹ್ಮ ಸಂಹಿತೆಯಿಂದ ಶ್ಲೋಕ 5 ಶ್ಲೋಕ ನೋಡೋಣ. ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭೀಸ್ ತಾಭಿರ್ಯೇ ಏವ ನಿಜ ರೂಪತಯ ಕಲಾಭಿಃ ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತೋ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸವಿತಾ ಬೀವಿ ಮಾತಾಜಿ, ಹರೇ ಕೃಷ್ಣ. ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿಸ್ ತಾಭಿರ್ಯ ಏವ ನಿಜ ರೂಪತಯ ಕಲಾಭಿಃ ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತೋ ಗೋವಿಂದಂ ಆದಿಪುರುಷಂ ತಂ ಅಹಂ ಭಜಾಮಿ. ಆನಂದ, ಪರಮ ಸುಖ, ಚಿತ್ ಮತ್ತು ಜ್ಞಾನವು ಮಯ ಒಳಗೊಂಡ ರಸಲಾಲಿತ್ಯ ಪ್ರತಿ ಒಂದೊಂದು ಕ್ಷಣದಲ್ಲೂ ಭಾವಿತಾಭಿಹಿ ಮುಳುಗಿರುವವರು, ತಾಭಿಹಿ ಅವುಗಳೊಡನೆ, ಯಹ ಯಾರು, ಏವ ನಿಶ್ಚಯವಾಗಿಯೂ, ನಿಜ ರೂಪತಯ ಅವನದೇ ರೂಪದಿಂದ, ಕಲಾಭಿಹಿ ಅವನ ಹಾದಿನಿ ಶಕ್ತಿಯ ಭಾಗಗಳು, ಗೋಲೋಕ ವೃಂದಾವನದಲ್ಲಿ, ಏವ ನಿಶ್ಚಯವಾಗಿಯೂ ನಿವಸತಿ ವಾಸ ಮಾಡುತ್ತದೆ, ಅಖಿಲಾತ್ಮ ಎಲ್ಲರ ಆತ್ಮವಾಗಿ, ಭೂತಃ ಯಾರು ಇರುವನೋ, ಗೋವಿಂದಂ ಪ್ರಭು ಗೋವಿಂದ, ಆದಿಪುರುಷಂ ಮೂಲ ಪುರುಷನಾದ, ತಂ ಅವನನ್ನು, ಅಹಂ ನಾನು, ಭಜಾಮಿ ಪೂಜಿಸುತ್ತೇನೆ. ಅನುವಾದ: ಆದಿಪುರುಷನು ತನ್ನ ಲೋಕವಾದ ಗೋಲೋಕ ವೃಂದಾವನದಲ್ಲಿ ಅವನ ಆಧ್ಯಾತ್ಮಿಕ ರೂಪವನ್ನು ಹೋಲುವ ಹಾಗೂ ಅವನ ಹ್ಲಾದಿನಿ ಶಕ್ತಿಯನ್ನು ಧರಿಸುವವಳು ಆದ ರಾಧೆಯ ಜೊತೆ ವಾಸಿಸುವವನೂ ಆದ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ರಾಧಾ ಗೋವಿಂದರ ಸಂಗಾತಿಗಳು, ರಾಧೆಯ ಗೆಳತಿಯರು, ಆಕೆಯ ರೂಪದ ವಿಸ್ತರಣೆಗಳು ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಎಲ್ಲ ಸಂಗಾತಿಗಳು ಎಂದೆಂದಿಗೂ ಆನಂದಪೂರ್ಣವಾದ ಆಧ್ಯಾತ್ಮಿಕ ರಸದಿಂದ ವ್ಯಾಪ್ತರಾದವರು. ಪ್ರಸ್ತುತ ಶ್ಲೋಕವು ಬ್ರಹ್ಮ ಸಂಹಿತೆಯಿಂದ 5.37 ಆಯ್ದದಾಗಿದೆ. ಶ್ಲೋಕ 73. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಶ್ಲೋಕವನ್ನ ಆಯ್ಕೆ ಮಾಡಿದ್ದಾರೆ ಯಾಕೆಂದರೆ ಆ ಗೋಲೋಕ ವೃಂದಾವನದಲ್ಲಿ ಕೃಷ್ಣನ ಜೊತೆ ಹೇಗೆ ರಾಧಾರಾಣಿ ಮತ್ತು ಅವಳ ವಿಸ್ತರಣೆಗಳು ಹೇಗೆ ಇರ್ತಾರೆ ಅಂತ ಆನಂದದಿಂದ ಅವರು ಆಧ್ಯಾತ್ಮಿಕ ರಸವನ್ನ ಸವಿತಾ ಇರ್ತಾರೆ. ಹೇಗೆ ಅಂತಂದ್ರೆ, ಈ ಭಗವಂತ ಆದಿಪುರುಷ, ನಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಅವನು ಆದಿಪುರುಷ. ಆ ಭಗವಂತನಿಗೆ ಅವನ ಮೇಲೆ ಯಾರೂ ಇಲ್ಲ, ಅವನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಸೊ ಹಾಗಾಗಿ ಅವನ ಆದಿ, ಅವನ ಮೂಲ ಯಾರಿಗೂ ಗೊತ್ತಿಲ್ಲ, ಯಾಕೆಂದರೆ ಅವನಿಗೆ ಅವನೇ ಮೂಲ. ಸೊ ಹಾಗಾಗಿ ಅವನು ಯಾವಾಗಲೂ ಗೋಲೋಕ ಏವ ನಿವಸತಿ, ಗೋಲೋಕದಲ್ಲಿಯೇ ಇರ್ತಾನೆ. ಅವನ ಆಧ್ಯಾತ್ಮಿಕ ರೂಪವನ್ನು ಹೋಲ್ತಾಳೆ ಯಾರು? ರಾಧಾರಾಣಿ. ಮತ್ತೆ ಅವನ ಆಹ್ಲಾದಿನಿ ಶಕ್ತಿ, ಅಂತರಂಗ ಶಕ್ತಿ, ಆನಂದದ ಶಕ್ತಿಯನ್ನ ಇವಳು ಧರಿಸಿದ್ದಾಳೆ ರಾಧಾರಾಣಿ. ಆ ರಾಧಾರಾಣಿ ಭಗವಂತನ ಜೊತೆ ತನ್ನ ಸಂಗಾತಿಗಳು, ಗೆಳತಿಯರು,
ಅವರು ಅವ್ರ ಜೊತೆ ಭಗವಂತನಿಗೆ ಆನಂದ ಕೊಡ್ತಾಳೆ. ಆನಂದ ಕ್ಷಣ ಕ್ಷಣಕ್ಕೂ ಆನಂದದಾನ ವಿನಿಮಯ ಮಾಡ್ಕೊಳ್ತಾರೆ. ಇಲ್ಲಿ ರಾಧಾರಾಣಿ ಗೆಳತಿಯರು ಅಂದ್ರೆ ಈ ಗೋಪಿಕೆಯರು. ಆ ಗೋಪಿಕೆಯರು ಎಲ್ಲರೂ ಯಾರು ಅಂದ್ರೆ ಆ ರಾಧಾರಾಣಿಯ ವಿಸ್ತರಣೆಗಳು. ಸೊ ಹಾಗಾಗಿ ಈ ರಾಧಾರಾಣಿಯ ವಿಸ್ತರಣೆಗಳು, ಅವಳು ತನ್ನನ್ನೇ ಗೋಪಿಕೆಯರನ್ನಾಗಿ ವಿಸ್ತರಿಸಿಕೊಳ್ತಾಳೆ. ಸೊ ಹಾಗಾಗಿ ಅವಳು ಭಗವಂತನಿಗೆ ಆನಂದ ಕೊಡ್ಲಿಕ್ಕಾಗಿ ತಾನೇ ಅನೇಕ ಗೋಪಿಗಳಾಗಿ ವಿಸ್ತರಿಸಿಕೊಂಡು ಆನಂದದಿಂದ ಅವಳು ಆಧ್ಯಾತ್ಮಿಕ ರಸದಿಂದ ಕ್ಷಣ ಕ್ಷಣಕ್ಕೂ ಭಗವಂತನ ಜೊತೆ ರಸವಿನಿಮಯ ಮಾಡಿಕೊಂಡು ಆನಂದದಿಂದ ಇದ್ದಾರೆ. ಅದನ್ನ ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ. ಸೊ ಅದನ್ನ ಬ್ರಹ್ಮ ಸಮಿತಿಯಿಂದ ಇದನ್ನ ನಾವು ತಿಳ್ಕೊಳ್ಬೇಕು. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ತಕ್ಕಂಥ ವಿಷಯ ಏನು, ರಾಧಾರಾಣಿ ಯಾರು ಮತ್ತು ಗೋಪಿಕೆಯರು ಯಾರು? ಹರೇ ಕೃಷ್ಣ. ವಿಸ್ತರಣೆ, ರಾಧಾರಾಣಿ ವಿಸ್ತರಣೆ. ರಾಧಾರಾಣಿಯ ನೇರವಾದ ವಿಸ್ತರಣೆಗಳು. ಅವರೆಲ್ಲರೂ ಗೋಪಿಕೆಯರು. ಅವರು ಭಗವಂತನಿಗೆ ಆನಂದ ಕೊಡ್ಲಿಕ್ಕಾಗಿ ರಾಧಾರಾಣಿಯ ತನ್ನನ್ನು ಅನೇಕ ಗೋಪಿಕೆಯರನ್ನಾಗಿ ವಿಸ್ತರಿಸಿಕೊಂಡು ಅವಳು ರಸವಿನಿಮಯ ಮಾಡ್ತಾಳೆ ಆ ಆದಿಪುರುಷ ಗೋವಿಂದನ ಜೊತೆ. ಶ್ಲೋಕ 73ಕ್ಕೆ ಹೋಗೋಣ. ಕೃಷ್ಣೇ ರೇ ಕರಯ ಯೈಚೆ ರಸ ಆಸ್ವಾದನ ಕ್ರೀಡಾ ರಸಹಾಯ ಯೈಚೆ ಶೂನ ವಿವರಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣೇರ ಕರಯ ಮಾತಾಜಿ, ನಾನೇನ ಬೇರೆ ಮಂಜುಳಾ ಅಂತ ಇಲ್ಲಿ ಬರ್ಕೊಂಡಿದೆ, ಗೊತ್ತಿಲ್ಲ ನನಗೆ. ಮಂಜುಳಾನ ಯಾರು ಮಾತಾಜಿ? ಅಲ್ಲಿ ಏನು ಗೊತ್ತಿಲ್ಲ. ಮಂಜುಳಾ ಸುರೇಶ್. ಅಲ್ಲಿ ಮಂಜುಳಾ ಸುರೇಶ್ ಅಂತ ಇಲ್ಲ, ಮಂಜುಳಾ ಅಂತ ಮೋಟೋ ಹೆಂಗೆಲ್ಲ ಬರ್ಕೊಂಡಿದೆ. ಮಂಜುಳಾ ನಂದೇ ಮಾತಾಜಿ. ಓದಿ ಮಾತಾಜಿ. ಓದಿ ಮಾತಾಜಿ. ಈಗ ನೀವು ಓದಿ ಮಾತಾಜಿ. ಕೃಷ್ಣೇರ ಕರಯ ಐಚೆ ರಸ ಆಸ್ವಾದನ ಕ್ರೀಡಾ ರಸಹಾಯ ಐಚೆ ಶೂನ ವಿವರಣ. ಕೃಷ್ಣರೇ, ಭಗವಾನ್ ಕೃಷ್ಣನಿಗೆ ಕರಾಯ ಮಾಡಲು ಕಾರಣವಾಗುವ ಐಚೆ ಹೇಗೆ ರಸ ವಿವಿಧ ಮಾಧುರ್ಯಗಳು, ಆಸ್ವಾದನ ರುಚಿ ನೋಡುವುದು, ಕ್ರೀಡಾರ ಲೀಲೆಗಳ ಸಹಾಯ ನೆರವು ನೀಡುವ ಏಚೆ ಹೇಗೆ, ಶುನ ದಯವಿಟ್ಟು ಆಲಿಸಿ, ವಿವರಣ ಬಣ್ಣನೆಯನ್ನು. ಅನುವಾದ: ರಸಾಸ್ವಾದನೆಯಲ್ಲಿ ಹಾಗೂ ಲೀಲೆಗಳನ್ನು ತೋರುವುದರಲ್ಲಿ ಕೃಷ್ಣನಿಗೆ ಅವನ ಸಂಗಾತಿಗಳು ಹೇಗೆ ನೆರವಾಗುತ್ತಾರೆ ಎಂಬುದನ್ನು ಈಗ ದಯವಿಟ್ಟು ಆಲಿಸಿ. ಧನ್ಯವಾದಗಳು. ಧನ್ಯವಾದಗಳು. ಈಗ ನಮ್ಮ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ನಮಗೇನ್ ಹೇಳ್ತಾರೆ ಅಂದ್ರೆ, ಈ ಭಗವಂತನ ರಸ ಆಸ್ವಾದನೆ ಹೇಗೆ ಮತ್ತೆ ಲೀಲೆಗಳನ್ನು ಮಾಡ್ಲಿಕ್ಕೆ ಭಗವಂತ ಅವನಿಗೆ ಅವನ ಸಂಗಾತಿಗಳು ಈ ರಾಧಾರಾಣಿ ಜೊತೆ ಇರ್ತಕ್ಕಂಥ ರಾಧಾರಾಣಿ ಮತ್ತು ಗೋಪಿಕೆಯರು ಹೇಗೆ ಅವನಿಗೆ ಸಹಾಯ ಮಾಡ್ತಾರೆ ಅದನ್ನ ದಯವಿಟ್ಟು ಆಲಿಸಿ ಕೇಳಿ. ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಇದನ್ನ ನಾವು ನೋಡೋಣ ಮುಂದೆ. 74 ಮತ್ತು 75 ಶ್ಲೋಕ. ಕೃಷ್ಣಕಾಂತ ಗಣ ದೇಕಿ ತ್ರಿವಿಧ ಪ್ರಕಾರ ಏಕಲಕ್ಷ್ಮೀ ಗಣ ಪೂರೆ ಮಹಿಷಿ ಗಣ ಆರ ವ್ರಜಾಂಗನ ರೂಪ ಆರ ಕಾಂತ ಗಣ ಸರ ಶ್ರೀರಾಧಿಕಾ ಹೈತೆ ಕಾಂತ ಗಣೇರ ವಿಸ್ತಾರ. ಹರೇ ಕೃಷ್ಣ. ಈಗಷ್ಟೇ ಯಾರೋ ಓದಿದ್ರಲ್ಲ, ಮಂಜುಳಾ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೃಷ್ಣಕಾಂತ ಗಣದೇಕ ತ್ರಿವಿಧ ಪ್ರಕಾರ ಲಕ್ಷ್ಮಿ ಏಕಲಕ್ಷ್ಮಿ ಗಣ ಪೂರೆ ಮಹಿಷ ಗಣಾರ ವ್ರಜಾಂಗನ ರೂಪಾರ ಕಾಂತ ಗಣ ಸಾರ ಶ್ರೀರಾಧಿಕಾ ಹೈತೆ ಕಾಂತ ಗಣೇರ ವಿಸ್ತಾರ. ಕೃಷ್ಣ ಕಾಂತಗಣ ಶ್ರೀ ಕೃಷ್ಣನ ಪ್ರಣಯಿನಿಯರು ದೇಕಿ ನೋಡುತ್ತೇನೆ, ತ್ರಿವಿಧ 3 ಪ್ರಕಾರ ಬಗೆಯ, ಏಕ 1 ಲಕ್ಷ್ಮೀ ಗಣ ಐಶ್ವರ್ಯ ದೇವತೆಯರು, ಪುರೆ ನಗರದಲ್ಲಿ ಮಹರ್ಷಿ ಗಣ ರಾಣಿಯರು, ಮಹರ್ಷಿ ಅಲ್ಲ ಮಹಿಷಿ ಗಣ ರಾಣಿಯರು, ಆರ ಮತ್ತು ವ್ರಜಾಂಗನ ವ್ರತದ ಮಾತಾಜಿ ಹೋಯ್ತು.
ಸ್ಕ್ರೀನ್ ಆಯ್ತಾ? ಆಯ್ತು ಒಂದ್ ಮಾತಾಜಿ. ನಿಮಿಷ ಒಂದ್ ನಿಮಿಷ. ಸ್ಕ್ರೀನ್ ಹೊರಟೋಯ್ತಾ ಈಗ? ಬಂತು ಮಾತಾಜಿ. ಬಂತು ಓದಿ ಮಾತಾಜಿ. ಕಾಂತಾಗಣ ಪ್ರಣಯಿನಿಯರು ಸಾರ ತಿರುಳು ಶ್ರೀ ರಾಧಿಕಾ ಹೈತೆ ಶ್ರೀಮತಿ ರಾಧಾರಾಣಿಯರಿಂದ ಕಾಂತಗಣೆಯರ ಕೃಷ್ಣನ ಪ್ರೇಯಸಿಯರು ವಿಸ್ತಾರ ವಿಸ್ತರಣೆ. ಅನುವಾದ ಶೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ಪ್ರಿಯ ಮಡದಿಯರಲ್ಲಿ 3 ವಿಧ: ಐಶ್ವರ್ಯ ದೇವತೆಯರು, ರಾಣಿಯರು ಹಾಗೂ ರಜದ ಗೊಲ್ಲತಿಯರು. ಇವರಲ್ಲಿ ಗೊಲ್ಲತಿಯರು ಎಲ್ಲರಿಗೂ ಮೊದಲಿಗರು. ಈ ಎಲ್ಲರೂ ರಾಧೆಯಿಂದಲೇ ಹೊರ ಹೊಮ್ಮುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೃಷ್ಣನ ಮಡದಿಯರಲ್ಲಿ 3 ವಿಧ. ಈಗ ನೋಡಿ, ವೃಂದಾವನದಲ್ಲಿ ಗೋಪಿಕೆಯರಿದ್ದಾರೆ ಅಲ್ವಾ, ರಾಧಾರಾಣಿ ಮತ್ತು ಗೋಪಿಕೆಯರಿದ್ದಾರೆ ಅಲ್ವಾ. ಹರೇ ಕೃಷ್ಣ. ಹಾ, ಆಮೇಲೆ ನಮಗೆ ಗೊತ್ತಿದ್ದಾಗೆ ಇದರಲ್ಲಿ ದ್ವಾರಕೆಯಲ್ಲಿ ಕೃಷ್ಣನ ರಾಣಿಯರಿದ್ದಾರೆ ಅಲ್ವಾ. ದ್ವಾರಕೆಯಲ್ಲಿ ಕೃಷ್ಣ ರಾಣಿಯರ ಜೊತೆ ಇರ್ತಾನೆ, 16,108 ರಾಣಿಯರು. ಆಮೇಲೆ ವೈಕುಂಠ ಲೋಕಗಳಲ್ಲಿ ಯಾರಿರ್ತಾರೆ? ಹರೇ ಕೃಷ್ಣ. ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ. ಹಾ, ನಾರಾಯಣನಾಗಿರ್ತಾನೆ ಕೃಷ್ಣ ಅಲ್ವಾ. ಸೊ ಅಲ್ಲಿ ಲಕ್ಷ್ಮೀ ದೇವರು ಅವನ ಸೇವೆ ಮಾಡ್ತಾ ಇರ್ತಾರೆ. ಸೊ ಅವನ ಮಡದಿಯರು. ಸೊ ಹಾಗಾಗಿ ಇಲ್ಲಿ ಲಕ್ಷ್ಮೀ ದೇವರಿಗೆ ಐಶ್ವರ್ಯ ದೇವತೆಯರು ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಎಲ್ಲರಿಗಿಂತಲೂ ಫಸ್ಟ್ ಬರೋರು ಯಾರು? ಮೊದಲಿಗರು ಈ ರಾಧಾರಾಣಿ. ಆ ರಾಧಾರಾಣಿಯಿಂದ ಇವರೆಲ್ಲರೂ ಬರ್ತಾರೆ ಅಲ್ವಾ. ರಾಧಾರಾಣಿಯ ಸ್ವಂತ ವಿಸ್ತರಣೆ ಈ ಗೊಲ್ಲತಿಯರು ಅಂದ್ರೆ ಗೋಪಿಕೆಯರು. ಆಮೇಲೆ ರಾಧಾರಾಣಿಯ ಅಂಶ ಈ ರಾಣಿಯರು, ಅಂದ್ರೆ ದ್ವಾರಕಲ್ಲಿರ್ತಕ್ಕಂಥ ರಾಣಿಯರು ಬರ್ತಾರೆ. ಮತ್ತೆ ರಾಧಾರಾಣಿಯಿಂದಲೇ ಈ ಲಕ್ಷ್ಮಿಯರು ಬರ್ತಾರೆ. ಸೊ ಹಾಗಾಗಿ ನಮಗೆ ಆದಿ ಮೂಲ ಈ ಎಲ್ಲ ಕೃಷ್ಣನ ಮಡದಿಯರಲ್ಲಿ ಮುಖ್ಯವಾದದ್ದು, ಮೂಲವಾದದ್ದು ರಾಧಾರಾಣಿ. ಈಗ ಅರ್ಥ ಆಯ್ತಾ? ಹರೇ ಕೃಷ್ಣ. ಗೊತ್ತಾಯ್ತು ಮಾತಾಜಿ. ಗೊತ್ತಾಯ್ತು ಮಾತಾಜಿ. ನಾವು ಅವಳು ಆದಿಲಕ್ಷ್ಮಿ ಅಂತ ಕರೀತಾರೆ. ಅಂದ್ರೆ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ, ಈ ವಿಸ್ತರಣೆಗೂ ಅಂಶಕ್ಕೂ ವ್ಯತ್ಯಾಸ ಏನು? ಅದನ್ನ ಹೇಳ್ತೇನೆ, ಅದನ್ನ ನಾನು ಹೇಳ್ತೇನೆ, ಮುಂದೆ ಶ್ಲೋಕಗಳಲ್ಲಿ ಬರ್ತದೆ, ಅದನ್ನ ನಾನು ವಿವರಿಸ್ತೇನೆ. ವಿಸ್ತರಣೆಗೂ ಅಂಶಕ್ಕೂ ಮತ್ತೆ ಪ್ರತಿಬಿಂಬ ಅಂತಲೂ ಇದೆ, ಅದರೆಲ್ಲ ಬರ್ತದೆ. ಅದರ ಮುಂದಿನ ಶ್ಲೋಕಗಳಲ್ಲಿ ಅದು ಬರ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 76. ಅವತಾರೇ ಕೃಷ್ಣ ಯೈಚೇ ಕರೆ ಅವತಾರ ಅಂಶಿಣಿ ರಾಧಾ ಹೈತೆ ತೀನ ಗಣೇರ ವಿಸ್ತಾರ. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 76. ಅವತಾರಿ ಕೃಷ್ಣಾಯ ಚೇ ಕರೆ ಅವತಾರ ಅಂಶಿನಿ ರಾಧಾ ಹೈತೆ ತೀನ್ ಗಣೇರ ವಿಸ್ತಾರ. ಅವತಾರಿ ಎಲ್ಲ ಅವತಾರಗಳ ಮೂಲ. ಕೃಷ್ಣ ಭಗವಾನ್ ಕೃಷ್ಣನು ಏಚಿ ಅದರ ಹಾಗೆ ಕರೆ ಮಾಡುತ್ತಾನೆ. ಅವತಾರ ಆವಿರ್ಭಾವ. ಅಂಶಿನಿ ಎಲ್ಲ ಭಾಗಗಳ ಮೂಲ. ರಾಧಾ ಶ್ರೀಮತಿ ರಾಧಾರಾಣಿ. ಹೇತೆ ಇಂದ ದಿನ 3 ಗಣೇರ ಗುಂಪುಗಳ ವಿಸ್ತರಣೆ. ಅನುವಾದ: ನದಿಗೆ ಒಂದು ಮೂಲವಿರುವಂತೆ ಕೃಷ್ಣನು ಸಮಸ್ತ ಅವತಾರಗಳಿಗೂ ಮೂಲ ಕಾರಣನು. ಇದೇ ರೀತಿ ರಾಧೆಯು ಈ ಎಲ್ಲ ಮಡದಿಯರ ಮೂಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪಾದಕಿ ಜೈ. ಇಲ್ಲಿ ಏನಂದ್ರೆ, ನಮಗೆ ನದಿಗೆ ಮೂಲ ಇರ್ತದೆ ಅಲ್ವಾ. ಕೆಲವೊಂದು ನದಿಗಳು ಹಿಮಾಲಯದ ತಪ್ಪಲಿಂದ ಗಂಗಾ ನದಿ ಕೆಳಗೆ ಬರುತ್ತೆ. ಈಗ ಅನೇಕ ನದಿಗಳು ಮೂಲ ಅಲ್ವಾ. ನಮ್ಗೆ ಕಾವೇರಿ ನದಿ, ಅದಕ್ಕೂ ಮೂಲ ಉಂಟು ಅಲ್ವಾ. ಕಾವೇರಿ ಕಾವೇರಿಯಿಂದ ಉದ್ಭವ ಆಗತ್ತೆ. ಹಾಗೆ ನದಿಗಳಿಗೆ ಮೂಲ ಇರ್ತದೆ. ಹಾಗೆ ಕೃಷ್ಣ ಸಮಸ್ತ ಅವತಾರಗಳಿಗೂ ಮೂಲ. ಕೃಷ್ಣ ಎಲ್ಲ ಸಕಲ ಅವತಾರಗಳಿಗೂ ಮೂಲ ಅಂತೇಳಿ ನಾವು ಭಾಗವತಮಲ್ಲಿ 1ನೇ ಸ್ಕಂದದಲ್ಲಿ ಕೇಳಿದ್ದೇವೆ ಅಲ್ವಾ. ಕೃಷ್ಣ ಎಲ್ಲ ಅವತಾರಗಳಿಗೂ ಮೂಲ. ಅದೇ ರೀತಿ ಕೃಷ್ಣನ ಎಲ್ಲ ಮಡದಿಯರಿಗೂ ಮೂಲ ರಾಧಾರಾಣಿ ಅಲ್ವಾ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಗೊತ್ತಾಯ್ತು ಮಾತಾಜಿ. ಹಾಗಾಗಿ ರಾಧಾರಾಣಿಯ ಸ್ಥಾನ ಹೇಗೆ ಅಂತ ನಾವು ಕೃಷ್ಣನ ಜೊತೆ ಅರ್ಥ ಮಾಡ್ಕೊಳ್ಬೇಕು. ಅವಳು ಎಲ್ಲ ಮಡದಿಯರ ಮೂಲ, ಅವಳಿಂದನೇ ಎಲ್ಲರೂ ಕೂಡ ಬರ್ತಾರೆ. ಶ್ಲೋಕ 77 ನೋಡೋಣ.
ವೈಭವ ಗಣಯೇನ ತಾನ್ರ ಅಂಗ ವಿಭೂತಿ ಬಿಂಬ ಪ್ರತಿಬಿಂಬ ರೂಪ ಮಹಿಷೀರತತಿ. ಹರೇ ಕೃಷ್ಣ. ಲಕ್ಷ್ಮೀ ಕಿಣಿ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಕಾಮಾಕ್ಷಿ ಕಿಣಿ, ಸಾರಿ, ಕಾಮಾಕ್ಷಿ ಕಿಣಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ವೈಭವ ಗಣ ಏನ ತಾಜರ ತಾನ್ರ ಆಜ್ಞಾ ವಿಭೂತಿ. ಇಲ್ಲಿ ಜಾ ಅಲ್ಲ ಮಾತಾಜಿ, ಇದು ಂಗಾ, ತಾನ್ರ. ಅದು ತಾಜ್ರ ಜಾ ಅಲ್ಲ ಇದು ಮಾತಾಜಿ, ಂಗಾ. ತಾನ್ರ. ತಾಜ್ರ ಆಜ್ ವಿಭೂತಿ. ಅಂಗ ವಿಭೂತಿ. ಅಂಗ ವಿಭೂತಿ. ಭೀಮ ಪ್ರತಿಬಿಂಬ ರೂಪ ಮಹಿಷೀರತತಿ. ವೈಭವದ ಪದಗಳ ಅರ್ಥ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜೈ. ವೈಭವಗಳ ವಿಸ್ತರಣೆಗಳು ಏನ ಅವು ಇದ್ದಂತೆ. ತಾಜ್ರ ಆಕೆಯ ಅಂಗ ದೇಹದ, ವಿಭೂತಿ ಶಕ್ತಿಯುತ ವಿಸ್ತರಣೆಗಳು, ಬಿಂಬ ಪ್ರತಿಬಿಂಬಗಳು, ಪ್ರತಿಬಿಂಬ ಪ್ರತಿಫಲಿತ ಛಾಯೆಗಳು, ರೂಪವುಳ್ಳ ಮಹಿಷಿರ ರಾಣಿಯರ ಸತಿ ವಿಸ್ತರಣೆ. ಮಾತಾಜಿ ಇಲ್ಲಿ ನೋಡಿ, ಇದು ಜಾ ಅಲ್ಲ ಮಾತಾಜಿ, ಇದು ಕಕ ಗಗ ಂಗ. ಅರ್ಥ ಆಯ್ತಾ? ಹರೇ ಹಾ ಕೃಷ್ಣ. ಹಾ ಮಾತಾಜಿ, ಸರಿ ಮಾತಾಜಿ, ಸರಿ ಮಾತಾಜಿ. ಅನುವಾದ ಓದಿ ಮಾತಾಜಿ. ಹಾ ಮಾತಾಜಿ. ಐಶ್ವರ್ಯ ದೇವತೆಯರು ಶ್ರೀಮತಿ ರಾಧಾರಾಣಿಯ ಅಂಶಿಕ ಅಭಿವ್ಯಕ್ತಿಗಳು ಹಾಗೂ ರಾಣಿಯರು ಆಕೆಯ ಬಿಂಬದ ಪ್ರತಿಬಿಂಬಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶ್ರೀಲಾ ಪ್ರಭುಪಾದಕಿ ಜೈ. ಈಗ ಇಲ್ಲಿ 3 ರೀತಿಯ ವಿವರಣೆ ಬರುತ್ತೆ. ಇಲ್ಲಿ ಗೋಪಿಕೆಯರು ಅವರು ಶ್ರೀಮತಿ ರಾಧಾರಾಣಿಯರ ನೇರ ವಿಸ್ತರಣೆ. ಆಮೇಲೆ ಇಲ್ಲಿ ಐಶ್ವರ್ಯ ದೇವತೆಯರು ಅಂದ್ರೆ ವೈಕುಂಠದಲ್ಲಿ ಇರ್ತಕ್ಕಂಥ ಲಕ್ಷ್ಮೀಯರು, ಅವರು ರಾಧಾರಾಣಿಯ ಆಂಶಿಕ ಅಭಿವ್ಯಕ್ತಿಗಳು. ಮತ್ತೆ ರಾಣಿಯರು ಅಂದ್ರೆ ಇಲ್ಲಿ ದ್ವಾರಕೆಯಲ್ಲಿ ಇರ್ತಕ್ಕಂಥ ರಾಣಿಯರು ಬಿಂಬದ, ರಾಧಾರಾಣಿಯ ಬಿಂಬ, ಅದರ ಪ್ರತಿಬಿಂಬಗಳು. ಪ್ರತಿಬಿಂಬ ಅಂತಂದ್ರೆ ಈಗ ಕನ್ನಡಿನಲ್ಲಿ ಪ್ರತಿಬಿಂಬ ನೋಡ್ತೇವಲ್ವಾ? ಹರೇ ಕೃಷ್ಣ. ಪ್ರತಿಬಿಂಬ ನಾವು ನೋಡ್ತೇವಲ್ವಾ? ಹರೇ ಕೃಷ್ಣ. ಹೌದು. ಆ ತರ ಈ ರಾಣಿಯರು ಆ ತರ, ರಾಧಾರಾಣಿಯ ರಿಫ್ಲೆಕ್ಷನ್ಸ್. ಆಮೇಲೆ ಇಲ್ಲಿ ಐಶ್ವರ್ಯ ದೇವತೆಗಳು ಅಂಶ, ರಾಧಾರಾಣಿ ಪೂರ್ಣವಾಗಿರ್ತಾಳಲ್ಲ, ಅವಳದು ಒಂದು ಅಂಶ ಇರುತ್ತೆ, ಅಂಶಿಕ ಅಭಿವ್ಯಕ್ತಿ. ಅಂಶ ಅಂದ್ರೆ ಪೂರ್ಣ ಅಲ್ಲ, ಅಂಶ. ಆದರೆ ಇಲ್ಲಿ ನಾವು ಗೊಲ್ಲತಿಯರು, ಆ ಗೋಪಿಕೆಯರು, ಅವರು ಸ್ವಾಂಶ ವಿಸ್ತರಣೆ, ಅವಳದ್ದೇ ಆದ ಅವಳದ ಶರೀರದ ವಿಸ್ತರಣೆ. ಅಂದ್ರೆ ಆ ಗೋಪಿಕೆಯರು ಹೆಚ್ಚಿನ ಅಂಶಗಳನ್ನು ಹೊಂದಿರುತ್ತಾರೆ ಅಲ್ಲಿ ರಾಧಾರಾಣಿದು. ಗೊತ್ತಾಯ್ತಾ? ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಆದರೆ ಇಲ್ಲಿ ಐಶ್ವರ್ಯ ದೇವತೆಗಳು ಸ್ವಲ್ಪ ಅಂಶ ಹೊಂದಿರ್ತಾರೆ ಅಷ್ಟೇ. ಸೊ ಹಾಗಾಗಿ ಅದರಲ್ಲಿ ಗೊಲ್ಲತಿಯರಿದ್ದಾರಲ್ಲ, ಗೋಪಿಕೆಯರು, ಅವರು ಹೆಚ್ಚು ಅಂದ್ರೆ ಅಂಶ ರಾಧಾರಾಣಿದು ಹೊಂದಿರ್ತಾರೆ. ಸ್ವಾಂಶ ವಿಸ್ತರಣೆ ಅಂತಾಳೆ ಕೃಷ್ಣ ಮಾಡ್ಕೋತಾನಲ್ಲ, ಹಾಗೆ ಇವಳು ವಿಸ್ತರಣೆ ಮಾಡ್ಕೋತಾಳೆ. ಹಾಗಾಗಿ ಅವರು ಸ್ವತಃ ರಾಧಾರಾಣಿ ಇದ್ದ ಹಾಗೆ ಗೋಪಿಕೆಯರು. ರಾಣಿಯರು ಅವಳ ಬಿಂಬದ ಪ್ರತಿಬಿಂಬಗಳು, ಅವಳದ್ದು ಒಂದು ರೂಪದ ಪ್ರತಿಬಿಂಬ. ಪ್ರತಿಬಿಂಬ ಅಂದ್ರೆ ರಿಯಲ್ ರಾಧಾರಾಣಿ ಅಲ್ಲ, ಪ್ರತಿಬಿಂಬ ಅಂದ್ರೆ ರಿಫ್ಲೆಕ್ಷನ್. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ನೆರಳು ಆಗುತ್ತೆ ಅಲ್ವಾ ಮಾತಾಜಿ? ನೆರಳುನು ಆಗುತ್ತೆ. ನೆರಳು ಪ್ರತಿಬಿಂಬ ಅಂದ್ರೆ ನೆರಳು ಅಂತನಾ? ಹರೇ ಕೃಷ್ಣ. ನನಗ್ ಗೊತ್ತಿರೋ ಓಕೆ, ನೆರಳು. ನನಗೆ ಕನ್ನಡ ಅಷ್ಟು ಟಚ್ ಇಲ್ಲ ಮಾತಾಜಿ. ಹರೇ ಕೃಷ್ಣ. ದ್ವಾರಕೆಯ ರಾಣಿಗಳು ಅವಳ ನೆರಳು ಅಂತನಾ? ಹರೇ ಕೃಷ್ಣ. ಅವಳ ಬಿಂಬ ಅಂದ್ರೆ ಏನು? ಬಿಂಬ ಅಂದ್ರೆ ಏನು? ಅದೇ ತರ ಇರುವಂತದ್ದು. ಹರೇ ಕೃಷ್ಣ. ಕನ್ನಡಿ ಒಳಗೆ ಕಾಣುತ್ತಲ್ಲ, ಅದೇ ಪ್ರತಿಬಿಂಬ. ಅದಕ್ಕೆ ನಾನು ಕನ್ನಡಿ ಒಳಗೆ ಪ್ರತಿಬಿಂಬ ಹೇಳಿದ್ರೆ ಇವತ್ತೇನು ನೆರಳು ಹೇಳ್ತಾರಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಒಬ್ಬರೇ ಮಾತಾಡ್ಬೇಕು, ಎಲ್ಲರೂ ಮಾತಾಡಿದ್ರೆ ನಂಗೆ ಕೇಳೋದಿಲ್ಲ. ಒಬ್ಬರೇ ಮಾತಾಡ.
ನಾವು ನಡೆದಾಗ ಹಿಂದೆಗಡೆ ಕಾಣಿಸುತ್ತಲ್ಲ ಅದು ನೆರಳು. ನೆರಳು ಗೊತ್ತಾಯ್ತು. ಈಗ ನನಗೆ ಗೊತ್ತಿರೋದು ನೆರಳಿನ ಶಬ್ದದ ಅರ್ಥ ಅಲ್ಲ, ನಂಗೆ ಇಲ್ಲಿ ಪ್ರತಿಬಿಂಬ ಮತ್ತು ಬಿಂಬ ಶಬ್ದದ ಅರ್ಥ ಬೇಕು. ಹರೇ ಕೃಷ್ಣ. ಮಾತಾಜಿ ಕನ್ನಡಿ ಒಳಗೆ ನಾವು ಕಾಣ್ತೀವಲ್ವಾ, ಪ್ರತಿಬಿಂಬ ನಾವೇ ಅಂದ್ರೆ ನಾವು ಕನ್ನಡಿಗೆ ಒಂದಾಗಿ, ನಮ್ಮ ಮಾತಾಜಿ. ಪ್ರತಿಬಿಂಬ. ಅದನ್ನ ನಾವು ರಿಫ್ಲೆಕ್ಷನ್, ನಾನು ಹೇಳ್ದೆ ಅಲ್ಲ ಕನ್ನಡದಲ್ಲಿ ಕನ್ನಡಿ ಒಳಗೆ ಕಾಣೋದು ಅಂತ ನಾನು ಹೇಳಿದೆ. ಹೌದು ಮಾತಾಜಿ, ಕರೆಕ್ಟ್ ಇದೆ. ಮತ್ತೆ ಯಾರೋ ನೆರಳು ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನೇ ಮಾತಾಡಿ ಹೇಳಿದ್ದು ಅರ್ಥ ಗೊತ್ತಾಗ್ಲಿಲ್ಲ ನನಗೆ. ಅದಕ್ಕೆ ನನಗೆ ಗೊತ್ತಿಲ್ಲ ನಾನು ಕರೆಕ್ಟೋ ಸರಿಯೋ ಅಂತ ನಾನು ತಿಳ್ಕೊಂಡಿರೋದು. ಕನ್ನಡಿಯಲ್ಲಿ ಅಥವಾ ನೀರಲ್ಲಿ ಕಾಣಿಸುತ್ತಾ ಮಾತಾಜಿ? ಅದೇ ಪ್ರತಿಬಿಂಬ ಅಂದ್ರೆ ಅದು ನಾವು ಕನ್ನಡಿಯಲ್ಲಿ ನೋಡ್ತೇವೆ ನಮ್ಮ ಪ್ರತಿಬಿಂಬ. ಹಾಗೆ ಈ ರಾಣಿಯರು ರಾಧಾ ರಾಣಿಯ ಪ್ರತಿಬಿಂಬ. ಆಮೇಲೆ ಲಕ್ಷ್ಮೀ ದೇವತೆಯರು ಅವರು ರಾಧಾ ರಾಣಿಯ ಆಂಶಿಕ ಅಭಿವ್ಯಕ್ತಿ. ಆಯ್ತಾ, ನೆಕ್ಸ್ಟ್ ಹೋಗೋಣ. ಇದಿಷ್ಟು ನಾವು ತಿಳ್ಕೊಳ್ಳೋಣ. 78ನೇ ಶ್ಲೋಕ ನೋಡೋಣ. ಲಕ್ಷ್ಮೀ ಗಣ ತಾಂಡ್ರ ವೈಭವ ವಿಲಾಸಾಂಶ ರೂಪ ಮಹಿಷಿ ಗಣ ವೈಭವ ಪ್ರಕಾಶ ಸ್ವರೂಪ. ಹರೇ ಕೃಷ್ಣ. ವಿವೋ ಅಂತ ಬರ್ಕೊಂಡಿದ್ದಾರೆ ಯಾರು? ವಿವೋ Y36 ಹೆಸರು ಬರ್ಕೊಳ್ಳಿ. ಓದಿ ಮಾತಾಜಿ. ವಿವೋ Y36 ಮಾತಾಜಿ ನಾನು ಓದ್ದೆ, ಅದು ಮಂಜುಳಾ ಸುರೇಶ್. ಈಗ ಅದೇನೋ ಇದಾಗಿದೆ, ಸರಿ ಮಾಡ್ತೀನಿ ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಲಕ್ಷ್ಮೀ ಗಣ ತಾನಾರ ವೈಭವ ವಿಲಾಸಾಂಶ ರೂಪ ಮಹಿಷ ಗಣ ವೈಭವ ಪ್ರಕಾಶ ಸ್ವರೂಪ. ಲಕ್ಷ್ಮೀ ಗಣ ಐಶ್ವರ್ಯ ದೇವತೆಯರು, ತಾನರ ಆಕೆಯ ವೈಭವ ವಿಲಾಸದ ಅಂಶ ಸಾಂಶ ಭಾಗಗಳ ರೂಪವುಳ್ಳ ಮಹಿಷಿಗಣ ರಾಣಿಯರು, ವೈಭವ ಪ್ರಕಾಶದ ಸ್ವಭಾವವುಳ್ಳ. ಅನುವಾದ. ಶ್ರೀಲ ಬಹುಪಾದರಿಗೆ ಜಯವಾಗಲಿ. ಐಶ್ವರ್ಯ ದೇವತೆಯರು ರಾಧೆಯ ಸಾಂಶ ಭಾಗಗಳು. ಇವರು ವೈಭವ ವಿಲಾಸದ ರೂಪಗಳನ್ನು ಮೆರೆಸುತ್ತಾರೆ. ರಾಣಿಯರು ಆಕೆ ವೈಭವ ಪ್ರಕಾಶದ ರೂಪವುಳ್ಳವರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ವೈಭವ ವಿಲಾಸ ವೈಭವ ಪ್ರಕಾಶ ಅಂತ ಬರುತ್ತೆ. ಈಗ ಕೃಷ್ಣನ ವಿಸ್ತರಣೆಯಲ್ಲೂ ಕೂಡ ವೈಭವ ವಿಲಾಸ ವೈಭವ ಪ್ರಕಾಶ ಅಂತ ಬರುತ್ತೆ. ಹಾಗೆ ರಾಧಾರಾಣಿಯ ವಿಸ್ತರಣೆಯಲ್ಲೂ ಕೂಡ ವೈಭವ ವಿಲಾಸ ವೈಭವ ಪ್ರಕಾಶ ಅಂತ ಬರುತ್ತೆ. ಅದರಲ್ಲಿ ಈ ರಾಣಿಯರು ಅಂದ್ರೆ ದ್ವಾರಕೆಯಲ್ಲಿ ಇರತಕ್ಕಂಥ ಕೃಷ್ಣನ ರಾಣಿಯರು, ಆ ರಾಧಾ ರಾಣಿಯ ವೈಭವ ಪ್ರಕಾಶದ ರೂಪ, ಅದರ ವಿಸ್ತರಣೆ. ಮತ್ತೆ ಐಶ್ವರ್ಯ ದೇವತೆ ಲಕ್ಷ್ಮಿಯರು, ಅವರು ವೈಭವ ವಿಲಾಸದ ರೂಪ ಅಂದ್ರೆ ವೈಭವ ವಿಲಾಸ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅವರದ್ದು. ಹರೇ ಕೃಷ್ಣ. ಶ್ಲೋಕ 79 ನೋಡೋಣ. ಆಕಾರ ಸ್ವಭಾವ ಭೇದೆ ವ್ರಜ ದೇವಿ ಗಣ ಕಾಯ ವ್ಯೂಹ ರೂಪ ತಾಂದ್ರ ರಸೇರ ಕಾರಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಕಾರ ಸ್ವಭಾವ ಭೇದೆ ವ್ರಜ ದೇವಿ ಗಣ ಕಾಯ ವ್ಯೂಹ ರೂಪ ತಾಂಗ್ರ ರಸೇರ ಕಾರಣ. ಆಕಾರ ಲಕ್ಷಣಗಳ, ಸ್ವಭಾವ ಹುಟ್ಟು ಗುಣಗಳ ಭೇದೆ ವ್ಯತ್ಯಾಸಗಳಿದ್ದು ವ್ರಜದೇವಿಗಣ ಗೋಪಿಯರು, ಕಾಯ ಆಕೆಯ ದೇಹದ, ಮಾತಾಜಿಯಲ್ಲಿ ಕಾಣೋದಿಲ್ಲ, ತಾಂಗ್ರ ಆಕೆಯ. ಅನುವಾದ. ವ್ರಜದೇವಿಯರು ವಿವಿಧ ದೇಹ ಲಕ್ಷಣಗಳನ್ನು ಪಡೆದಿದ್ದಾರೆ. ಈ ದೇವಿಯರು ರಾಧೆಯ ವಿಸ್ತರಣೆಗಳು ಹಾಗೂ ರಸ ವಿಸ್ತರಣೆಯ ಉಪಕರಣಗಳು. ಹರೇ ಕೃಷ್ಣ ಮಾತೆ. ಶ್ರೀಲ ಪ್ರಭುಪಾದ ಕಿ ಜೈ. ಈ ವ್ರಜದೇವಿಯರು ನೋಡಿ, ಗೋಪಿಕೆಯರನ್ನ ಏನ್ ಕರೀತಾರೆ? ವ್ರಜದೇವಿಯರು. ವ್ರಜಭೂಮಿ ಅಂದ್ರೆ ಆ ವ್ರಜ ಧಾಮದಲ್ಲಿ ಇರ್ತಕ್ಕಂಥ ದೇವಿಯರು, ಅವರು ಗೋಪಿಕೆಯರು. ಅವರು ವಿವಿಧ ದೇಹ ಲಕ್ಷಣವನ್ನು ಪಡೆದಿದ್ದಾರೆ. ಅವ್ರು ಯಾರು? ರಾಧಾರಾಣಿಯ ವಿಸ್ತರಣೆಗಳು. ರಾಧಾರಾಣಿ ಸ್ವಯಂ ತಾನೇ ಎಕ್ಸ್ಪಾನ್ಷನ್ ಆಗ್ಬಿಡ್ತಾಳೆ. ಕೃಷ್ಣನಿಗೆ ವ್ರಜಧಾಮ ವೃಂದಾವನದಲ್ಲಿ ಆನಂದವನ್ನು ಕೊಡ್ಲಿಕ್ಕೆ ತಾನೇ ಗೋಪಿಕೆಯರಾಗಿ ವಿಸ್ತರಣೆ ಪಡ್ಕೊಳ್ತಾಳೆ. ಮತ್ತೆ ಅವರು ರಸ ವಿನಿಮಯದ ಉಪಕರಣಗಳು. ಭಗವಂತನಿಗೆ ಒಂದೇ ರಾಧಾರಾಣಿ ತಿಳಿತಾಳೆ, ಓ ನಾನೊಬ್ಳೆ ಹೇಗೆ ಕೊಡೋದು ಆನಂದವನ್ನ? ಅನೇಕ ಜನ ಸೇರಿದರೆ ಜಾಸ್ತಿ ದ ಮೋರ್ ಮೆರಿ ಅಂತ ಕೇಳ್ತೇವೆ ಅಲ್ವಾ? ಅಲ್ಲ, ಜಾಸ್ತಿ ಜನ ಇದ್ದಂಗೆ ಇನ್ನೂ ಹೆಚ್ಚಾಗತ್ತೆ ಅಲ್ವಾ? ಹರೇ ಕೃಷ್ಣ. ಹಾಗಾಗಿ ಆ ರಸವನ್ನ ಭಗವಂತನಿಗೆ ವಿನಿಮಯ ಮಾಡ್ಕೊಳ್ಳಿಕ್ಕಾಗಿ ಅವಳು ಅನೇಕ ಗೋಪಿಕೆಯರಾಗಿ ವಿಸ್ತರಿಸಿಕೊಳ್ತಾಳೆ. ಸೊ ಎಲ್ಲ ಗೋಪಿಕೆಯರು ರಾಧಾರಾಣಿನೇ. ಶ್ಲೋಕ 80 ಹೋಗೋಣ.
ಬಹು ಕಾಂತ ವಿನಾ ನಹೆ ರಸೆರ ಉಲ್ಲಾಸ ಲೀಲಾ ರಸಹಯ ಲಗಿ ಬಹುತ ಪ್ರಕಾಶ. ದಯಾನ್ವಿತಾ ದೀಪದಾತ್ರಿ ದೇವಿದಾಸಿ. ಹರೇ ಕೃಷ್ಣ ಮಾತಾಜಿ ಓದಿ. हरे कृष्ण माता जी, दंडवत प्रणाम. बहु काने विना हेरे रसारे उल्लास लीलारा सहाय लागे बहुत प्रकाशम. ಬಹು ಬಹಳ ಕಾಂತ ಪ್ರಾಣಿಗಳಿಂದ ಪ್ರಣಯಿಗಳು ವಿನ ಇಲ್ಲದೆ ನಾಹೆ ಇಲ್ಲ ರಸಗಳ ಉಲ್ಲಾಸ ಹರ್ಷ ಲೀಲೆಗಳ ಸಹಾಯ ನೆರವು ನೀಡುವ ಜನ ಲಾಗಿ ಇರುವ ಉದ್ದೇಶದಿಂದ ಬಹಳ ಪ್ರಕಟ ರೂಪಗಳು. ಅನುವಾದ ಟ್ರಾನ್ಸ್ಲೇಷನ್ ಬೈ ಶೀಲ ಪ್ರಭುಪಾದ್. ಬಹು ಸಂಖ್ಯೆಯ ಪ್ರಾಣಿಗಳಿಲ್ಲದೆ ರಸವು ಅಷ್ಟೇನು ಉಲ್ಲಾಸದಾಯಕವಲ್ಲ. ಆದುದರಿಂದ ಪ್ರಭು ಲೀಲೆಗಳನ್ನು ತೋರಲು ನೆರವು ನೀಡಲಿಲ್ಲಕ್ಕಾಗಿ ಶ್ರೀಮತಿ ರಾಧಾರಾಣಿಯ ಅನೇಕ ಪ್ರಕಟ ರೂಪಗಳು ಇದ್ದಾವೆ. ಹರೇ ಕೃಷ್ಣ ಮಾತಾಜಿ, ಜೈ. ಬಹಳ ಜನ ಇದ್ರೆ ಮಜಾ ಇರ್ತದೆ ಅಲ್ವಾ? ಹರೇ ಕೃಷ್ಣ. ಇಲ್ಲದಿದ್ರೆ ಜೋಶ್ ಬರೋದಿಲ್ಲ ಅಲ್ವಾ? ಸೊ ಹಾಗಾಗಿ ಭಗವಂತನಿಗೆ ಇನ್ನೂ ಆನಂದ ಕೊಡಬೇಕು ಅಂತ ರಾಧಾರಾಣಿ ಅನೇಕ ರೂಪಗಳಾಗಿ ಪ್ರಕಟ ಆಗ್ತವೆ. ಅವೇ ವ್ರಜದೇವಿಯರು, ಗೊಲ್ಲತಿಯರು, ಗೋಪಿಕೆಯರು. ಇದೊಂದು ಕೊನೆಯದೊಂದು ಓದ್ಬಿಡೋಣ. ಹರೇ ಕೃಷ್ಣ. ತಾರಾ ಮಧ್ಯೆ ವ್ರಜೆ ನಾನಾ ಭಾವ ರಸ ಭೇದೆ ಕೃಷ್ಣ ಕೆ ಕರಯ ರಾಸಾದಿ ಕಲೀಲ ಸ್ವಾದೆ. ಹರೇ ಕೃಷ್ಣ. ಯಾರು ಓದ್ತೀರಿ? ಹರೇ ಕೃಷ್ಣ. ಓದಿ ಮಾತಾಡಿ ಲಲಿತಾ, ಸ್ವಲ್ಪ ಬೇಗ ಓದಿ, ಯಾಕೆಂದ್ರೆ ಟೈಮ್ ಮುಗಿತಾ ಇದೆ. ನಾನಾ ಭಾವ ರಸ ಭೇದೆ ಕೃಷ್ಣ ಕೆ ಕರಾಯ ರಾಸಾದಿ ಕಲೀಲ ಸ್ವಾದೆ. ತಾರ ಮಧ್ಯೆ ಅವುಗಳ ನಡುವೆ ರಜದಲ್ಲಿ ನಾನಾ ವಿಧದ ಭಾವ ಮನೋಲಹರಿಗಳ ರಸ ಮತ್ತು ರಸಗಳ ಭೇದೆ ವ್ಯತ್ಯಾಸಗಳಿಂದ ಕೃಷ್ಣಕ್ಕೆ ಭಗವಾನ್ ಕೃಷ್ಣನು ಕರಾಯ ಮಾಡಲು ಕಾರಣನಾಗು ರಾಸ ನೃತ್ಯದಿಂದ ಮೊದಲು ಮಾಡಿಕೊಂಡು ಲೀಲೆಗಳ ಆಸ್ವಾದೆ ರುಚಿ ನೋಡುವುದು. ಅನುವಾದ ಶ್ರೀಲ ಪ್ರಭುಪಾದರಿಗೆ ದೇವಾಗಲಿ. ಅವರಲ್ಲಿ ವ್ರಜದ ರಾಣಿಯರ ಬೇರೆ ಬೇರೆ ಗುಂಪುಗಳಿವೆ. ಈ ರಾಣಿಯರು ಬಹು ವಿಧದ ರಸ ಹಾಗೂ ಭಾವಗಳನ್ನು ಹೊಂದಿದ್ದಾರೆ. ಕೃಷ್ಣನು ರಾಸ ನೃತ್ಯ ಹಾಗೂ ಇತರ ಲೀಲೆಗಳ ಮಾಧುರ್ಯವನ್ನು ಸವಿಯಲು ಈ ರಾಣಿಯರು ನೆರವಾಗುತ್ತಾರೆ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈ ಭಾವಾರ್ಥ ಸ್ವಲ್ಪನೇ ಇದೆ, ಇದು ಮುಂದಿನ ಇದೆ, ಅದು ನಾಳೆ ನೋಡೋಣ. ಹರೇ ಕೃಷ್ಣ. ಮುಂದಿನ ಅಂದ್ರೆ ಇಲ್ಲಿಗೆ ಈ ಒಂದು ನನ್ನ ಹತ್ರ ಇರೋ PDF ಮುಗೀತು. ನಾಳೆ ಇದನ್ನ ನೋಡೋಣ, ಅನುವಾದ ನೋಡೋಣ. ವ್ರಜದ ರಾಣಿಯರಲ್ಲಿ ಗುಂಪಿರುತ್ತೆ, ಅಂದ್ರೆ ಆ ಗೋಪಿಕೆಯರಲ್ಲಿ ಗುಂಪು ಬೇರೆ ಬೇರೆ ಇರುತ್ತೆ. ಅವರು ಬೇರೆ ಬೇರೆ ಗುಂಪಿನವರು ಬೇರೆ ಬೇರೆ ರಸ ಹಾಕೊಂಡಿರ್ತಾರೆ. ಬೇರೆ ಬೇರೆ ರಸವನ್ನ ಭಗವಂತನಿಗೆ ಆನಂದ ಕೊಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರ ರಸಗಳು ಬೇರೆ ಬೇರೆ ಆಗಿರುತ್ತೆ, ಅವರ ಭಾವಗಳು ಬೇರೆ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಕೃಷ್ಣನಿಗೆ ಅನೇಕ ರಸಗಳು, ಅನೇಕ ಭಾವಗಳು, ಇವುಗಳಿಂದ ಆನಂದವನ್ನು ಆ ಗೋಪಿಕೆಯರು ಕೊಡ್ತಾರೆ. ಆ ರಾಸ ನೃತ್ಯ ಮಾಡೋದು, ಅದರ ಲೀಲೆಗಳ ಮಾಧುರ್ಯವನ್ನು ಸವಿಯಲಿಕ್ಕೆ ಈ ರಾಣಿಯರು ನೆರವಾಗ್ತಾರೆ. ಅಂದ್ರೆ ಆ ವ್ರಜದ ಗೊಲ್ಲತಿಯರು, ಗೋಪಿಕೆಯರನ್ನ ವ್ರಜದ ರಾಣಿಯರು ಅಂತ ಕರೀತಾರೆ. ಸೊ ಹಾಗಾಗಿ ಅವರು ಬೇರೆ ಬೇರೆ ರಸ, ಬೇರೆ ಬೇರೆ ಭಾವ ಹೊಂದ್ಕೊಂಡು ಕೃಷ್ಣನಿಗೆ ಆನಂದವನ್ನು ಕೊಡ್ತಾರೆ ರಾಸ ನೃತ್ಯದಲ್ಲಿ. ಹರೇ ಕೃಷ್ಣ. ಇಲ್ಲಿಗೆ ಮುಗಿಸೋಣ ಇವತ್ತಿನ ಒಂದು ನಮ್ಮ ಚೈತನ್ಯ ಚರಿತಾಮೃತ ಓದುವ ತರಗತಿಯನ್ನು. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
श्री श्री राधा गोविंद की जय, श्री श्री गौरनित्यानंद की जय, श्रील प्रभुपाद की जय, चैतन्य चरितामृता की जय। हरे कृष्ण। ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿ ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಅಟೆಂಡೆನ್ಸ್ ಎಲ್ಲರೂ ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಧನ್ಯವಾದಗಳು. ಹರೇ ಮಾತಾಜಿ ಕೃಷ್ಣ. ನಿಮ್ಗೆ ಕಂಟಿನ್ಯೂಷನ್ PDF ಕಳಿಸಿದ್ದೇನೆ. ಹಾ, ಓಕೆ, ಧನ್ಯವಾದಗಳು ಮಾತಾಜಿ. ನಾನು ನೋಡಿದ್ದೇನೆ, ಅದನ್ನ ಡೌನ್ಲೋಡ್ ಮಾಡಿದ್ದೇನೆ. ಅದು ಇನ್ನೂ ಒಂದು ನನಗೆ ನೀವು ಕಳಿಸ್ಬೇಕಾಗತ್ತೆ ಕಾಣುತ್ತೆ. ಅದು ಇನ್ನೊಂದು 20 ಶ್ಲೋಕ. ಅದು ಮತ್ತೆ ನೆಕ್ಸ್ಟ್ ಕಳಿಸುವ ಮತ್ತೆ. ಹಾ, ಆಯ್ತು ಮಾತಾಜಿ, ಧನ್ಯವಾದಗಳು. ಎಲ್ಲರಿಗೂ ಇವತ್ತು ಅರ್ಥ ಆಗಿದೆ. ರಾಧಾರಾಣಿ ಅಂದ್ರೆ ಏನು, ಗೋಪಿಕೆಯರು ಅಂದ್ರೆ ಯಾರು, ಆಮೇಲೆ ರಾಣಿಯರು ಅಂದ್ರೆ ಯಾರು, ಲಕ್ಷ್ಮಿಯರೆಂದ್ರೆ ಯಾರು, ಇದೆಲ್ಲ ನಮ್ಗೆ ಇವತ್ತು ಸ್ಪಷ್ಟವಾಗಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು.